ಶಶಾಂಕ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಸೂಪರ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಊಟ ಆಯ್ತಾ? ಊಟ ಮಾಡಿದ್ರಾ? ಊಟ ಆಯ್ತಾ ನಂದು, ನಿಮ್ಮದು? ಹೈದಲ್ಲಿರೋರು ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಶುಭ ಮಧ್ಯಾಹ್ನ, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಮತ್ತು ವಿಶೇಷ, ಊಟ ಮಾಡಿದ್ರ ಬ್ರದರ್ ನೀವು? ಯಾರಿದ್ದೀರ ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ಗೆ. ಸೂಪರ್, ಥ್ಯಾಂಕ್ ಯು. ಯಾರಿದ್ದೀರಾ ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಶಶಾಂಕ್ ಅವರೇ ಥ್ಯಾಂಕ್ ಯು, ಲೈಕ್ ಕೊಡ್ತಿದ್ದೀರಾ, ಥ್ಯಾಂಕ್ ಯು. ರಜನಿ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಲೈಕ್ ಆಗುತ್ತೆ. ಕಮೆಂಟ್ ಹಾಕಿ ಫ್ರೆಂಡ್ಸ್. ಸೂಪರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ಮದು? ರಜನಿ ಊಟ ಆಯ್ತಾ? 785 ಸಬ್ ಮತ್ತು 793 ಸಬ್ ಆಗಿದೆ. ಸಬ್ 8 ಲೈಕ್ 8 ಸಬ್ ಆಗಿದೆ. ನಮ್ಮ ಮೇಳದಿಂದ ರಿಟರ್ನ್ ಬೇಡ. ಓಕೆ, ಥ್ಯಾಂಕ್ ಯು ಶಶಾಂಕ್ ಅಲ್ಲ, ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ
ನಿಮ್ಮ ಟೀಮ್ಗೂ ಕೂಡ ಒಳ್ಳೆಯದಾಗಲಿ, ಅವರಿಗೆ ಕೂಡ ಥ್ಯಾಂಕ್ ಯು ಅಂತ ಹೇಳಿದೆ ಅಂತ ಹೇಳಿ. ಆಯಿತು ಮ್ಯಾಮ್. ಎಂತ ಸಾಂಬಾರಿತ್ತು, ಸಾರಿ ಸಾಂಬಾರು ಎಂತಿತ್ತು ನಿಮಗೆ? ಸೂಪರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಪೂರ್ಣಿ, ಹಾಯ್ ಹಾಯ್ ಪೂರ್ಣಿ ಸಿಸ್, ಹೇಗಿದ್ದೀರಾ? ಲೈಕ್ ಕೊಡಿ. ಊಟ ಮಾಡಿದ್ರಾ? ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ರಾಕೇಶ್, ರಕ್ಷಿತ್, ಹಾಯ್ ಹಾಯ್. ಪೆಂಚೊಲ್ಲರ್ ಒಣಸಾಂಡಿ ಒಂದು ರಕ್ಷಿತ್ ಆತ. ಬಿರಸಣ್ಣ, ಹಾಯ್. ಪೆಂಚೊಲ್ಲರ್ ಒಣಸ್ ಮಲ್ತಾರ ಬಿರಸಣ್ಣ. ಒಂಜಿ ಹೆಲ್ಪ್ ದಾದೆ ಪನ್ಲೆ. ರಕ್ಷಿತ್, ಬಿರಸಣ್ಣ ಒಣಸಾಂಡ ದಾನೆ ತೆಮ್ಮ ಸ್ಟಾರ್ಟ್ ಆತಂಡಿ ಗೊತ್ತುಚ್ಚಿ ದಾನೆ ಅಂತ ಎನ್ನ ಬ್ಲೂ ದೆಪ್ಪಲೆ ದಾಯಿಗ್ ರಕ್ಷಿತ್. ಸೂಪರ್, ಥ್ಯಾಂಕ್ ಯು ಶಶಾಂಕ್. ದೆಪ್ಪಲೆ ಪನ್ಪೆ ಒಂದು ನಿಮಿಷ. ಪನ್ಲೆ ದಾದ ವಿಷಯ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸಬ್ಬು ಲೈಕ್ ಎಲ್ಲ ಆಗಿದೆ, ಥ್ಯಾಂಕ್ ಯು ಯಕ್ಷ ಅವರೇ, ಥ್ಯಾಂಕ್ಸ್. ಬಾಯ್ ಬಾಯ್. ದಾದಾನ್ ರಕ್ಷಿತ್ ದಾದ ವಿಷಯ ಪನ್ಲೆ. ಸಮ ಚಂಡಿ ಆತಾರಂತೆ ಮೊರಣ್ಯರ ಚಂಡಿ ಆದಿತ್ತ. ಇನ್ನಿಲ್ಲ ಬರ್ಸತೆ ವೆದರ್ ಚೂರು ಚೇಂಜಸ್ ಉಂಡು ಚಾದಿಪ್ಪು. ರಕ್ಷಿತ್ ಯಾನ್ ಬ್ಲೂ ಕೊರಿಯಾ ಎಡ್ದಾದ ವಿಷಯ ಪನ್ಲೆ.
en కారణ పోడు పొక్కడ పొక్కడ తెప్పరమని వచ్చి ಪಿರೋಸಣ್ಣ ಒಣಸಾಂಡೆ ದಾದ ಕಜ್ಜಿ ಪಿತ್ತಾನೆ ಕಷಾಯ ಪರ್ಲೆ ಇಲ್ಲ ಪೋದ್ ಪರೋಡಿ ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ರಕ್ಷಿತ್ ಉಲ್ಲಾರಾ ಖಜಿಪ್ ಬೀಟ್ರೂಟ್ ಅಂದೆ ಎಂಕ ನುಂಗೆಲ್ ಮೀನ್ಲ ಬದನೆಲೆತ್ತು ಯಕ್ಷ ಅವರು ಇದ್ದೀರಾ? ಶಶಾಂಕ್ ಬೊಕ್ಕ ವಿಶೇಷಪುರ ವಿಶೇಷದ ಆಲಜ್ಜಿ ಬಿರುಸಣ್ಣ ಈರ್ಪ ನೋಡು ಬರ್ಸೊಂಡೀರ್ ನೋಡ್ದು ತೋಡು ಪಿರೋಸಣ್ಣ ಕನ್ಕೈರೆ ತೀ ರಕ್ಷಿತ್ ದೂರ ಪೋಯಿನಿ తెలుగువారా తెలుగులో అయ్యో దేవ ಅಂತೂ ಓಡ ಪಂದು ವಿರೋಸಣ್ಣ ಇರ್ದು ಈಗ ಲೈವ್ ಹುಡ್ಕೊಂಡೆ ಅಂದಾದವನು ಐಡಿಡ್ ಯಾರು ಇಜ್ಜಿ ಏರ್ಲ ಇಜ್ಜೇರು ಇರು ಏರೆಂಕೆ ಏನಂತಿಲ್ಲ ಅದು ಗೊತ್ತಿದ್ದು ಲೈಕ್ ಕೊಡಿ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಅಯ್ಯೋ ಬಿರುವಸಣ್ಣ ಯಾರಿದ್ದೀರ ಫ್ರೆಂಡ್ಸ್ ಕಮೆಂಟ್ ಹಾಕಿದ್ಲಿ, ಕೆಲವರಿಗೆ ಡೌಟ್ ಉಂಟು, ಬನ್ನಿ ಕೆಳಗೆ.
ಬನ್ನಿ ಜನರ ಅಂತ ಹೇಳ್ತಿದ್ದಾರೆ ಸಣ್ಣ. ಇರೇನು ಗುದ್ದಲಿ ಮಂಡಿಗೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಕುಸಲ್ಗೆ ಗೊತ್ತುಂಡೀರು ಕುಸಲ್ ಅಂತ ನಿಂತು ನಮ್ಮಲ್ಲ ಕುಸಲ್ಗೆ ಬನ್ನಿ ಪತಾಂಡೆ ಬೊಕ್ಕ ವಿಶೇಷ. ಬಿರುಪೈರು ಬಿರು ಸಣ್ಣ ಪಾತಿರಲ್ಲ. ವಿಶೇಷ ದಾಲಿಜ್ಜಿ ಬಸ್ಸ ಮಾರ ಅಂದಿ ಮೂಲ ಬರ್ಸಜು ಓಟ್ ಬರ್ಸದೆ ಅವರನ್ನೇ ಯಾನಂದು ಹಾಕಿಲ್ಪಾರ್ದು ಕುಲ್ದ ಕಿರಣನ್ನ ಹಾಯ್ ಹಾಯ್ ಒಣಸಾಡೆ ಬರ್ಸ ನೀರೆ ಮಾರೆ ಅಂದೆ ಹೆಂಗೆ ಗೊತ್ತಜ್ಜಿ ವಿರೋಸಣ್ಣ ನಾನು ಐಸದ ತುಂಡೆ ಬೂರ್ ನಿಂಗೆನ್ನೆ ಅಂಚಿ ನೀರೇನಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಮುದ್ದು ಸಿಸ್ಟರ್ ವಿಡಿಯೋ ನೋಡಿ ಅಂತ ಕಿರಣನ್ನ. ಓಕೆ ಕಿರಣನ್ನ. ಒಣಸಾಡಿ ಕಿರಣನ್ನ. ನಿಖಲ್ನಾಯ್ಟ ಐಸ್ ಪೂರ್ಣ ಈರತ ನೀರೇ ಬನ್ನಿ ಐಕು ಬನ್ನಿ ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ನೀವು? ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್, ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್. ಊಟ ಆಯಿತಾ ನಿಮ್ಮದು? ನಾನು ಚೆನ್ನಾಗಿದ್ದೇನೆ, ಊಟ ಆಯಿತು. ನಿಮ್ದು ಆಯಿತಾ? ಹೇಗಿದ್ದೀರಿ ನೀವು? ನಿಮ್ಮದು ಲೈವ್ ಎಂಡ್ ಆಯಿತಾ ಕಿರಣನ್ನ? ಊಟ ಆಯಿತು. ಊಟ ಇನ್ನೂ ಆಗಬೇಕು. ನಿಮ್ಮದು ಊಟ ಆಯಿತಾ? ನಂದು ಆಯಿತು ಕಿರಣನ್ನ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ವೀರಸಣ್ಣ ಥ್ಯಾಂಕ್ ಯು.
ನಾನು ಸೌಖ್ಯ. ನೀವು ಹೇಗಿದ್ದೀರಾ? ಟ್ಯಾಬ್ಲೆಟ್ ತಗೊಂಡ್ರ ನೀವು? ಹಾಂ, ಟ್ಯಾಬ್ಲೆಟ್ ಯಾಕೆ? ಟ್ಯಾಬ್ಲೆಟ್ ಮೊನ್ನೆನೇ ಮುಗ್ದಿದೆ. ಈಗ ಕರೆಕ್ಟ್ ಆಗಿದ್ದೇನೆ. ಈಗ ಇವತ್ತಿಂದ ಕೆಮ್ಮು ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿದೆ. ನೋಡಬೇಕು ಏನಾಗುತ್ತೆ ಅಂತ. ಆ, ನಿಮ್ಮ ಕಡೆ ಎಲ್ಲ ಮಳೆ ಹೇಗಿದೆ? ನೀರೇ ಇದೆ ಅಂತ ಹೇಳ್ಬೇಡಿ. ಮಳೆ ಬರ್ತಾ ಇದೆಯಾ ಹೇಗೆ? ಇಲ್ಲ ಬಿಸಿಲುಂಟಾ? ಇಲ್ಲ, ಇರೋ ಸಣ್ಣ ದೂರ ಬಯಲಿ. ಕಾಲು ಮೆಣಸಿನ ಕಷಾಯ ಕುಡಿಯಿರಿ. ಓಕೆ. ಅದಕ್ಕೆ ಈರುಳ್ಳಿ ಶುಂಠಿ ಎಲ್ಲ ಹಾಕಬೇಕಲ್ಲ? ಈರುಳ್ಳಿ ಶುಂಠಿ ಮತ್ತೆಂತ ಅದೊಂದು ಸೊಪ್ಪು ಉಂಟಲ್ಲ ಅದು ಹಾಕಬೇಕು. ಸೊಪ್ಪು ಅಂದರೆ ಕಾಡಲ್ಲಿ ಸಿಗುವ ಸೊಪ್ಪಲ್ಲ, ಕಷಾಯಕ್ಕೆ ಹಾಕುವಂಥ ಸೊಪ್ಪು ಅದು ಹಾಕಬೇಕು. ಮತ್ತು ಬೆಲ್ಲ ಹಾಕಬೇಕು. ತಗೊಳ್ಳಿ ನೆನಪಿನಲ್ಲಿ. ಟೈಮ್ ಊಟ ಮಾಡಿ, ಟ್ಯಾಬ್ಲೆಟ್ ತಗೊಳ್ಳಿ. ಟ್ಯಾಬ್ಲೆಟ್ ಯಾಕೆ? ಹುಷಾರಿದ್ದೇನೆ ನಾನೀಗ. ಜಸ್ಟ್ ಬ್ರದರ್ ಹಾಯಿ ಎಲ್ಲರ ಒಣಸಾಂಡಿ ಚಾಪರಿಯರ ಸೂಪರ್, ಥ್ಯಾಂಕ್ ಯು. ಬರ್ಸೊಂಡಿ ಜಸ್ಟ್ ಬ್ರದರ್ ಏರ್ನೂರುಡು. చాండి ఇర్న చాండి ఎన్న ఆతి జియచా బస్సు ఉండి ఇర్న కడిట్ జస్ట్ మేరు దుర్బైరు ಬರ್ಸ ಜೋರುಂಡು ಅಂದಿ ಭಾರಿ ಬರ್ಸತೆ ఎవరైనా ಕಾಂಡೆ ಸ್ಟಾರ್ಟ್ ಆಗ್ತದೆ. ಬಿರೋಸಣ್ಣೆ ಓಲ್ ಮೈಕಾಯರು. ಜೈ ಶ್ರೀರಾಮ್, ಥ್ಯಾಂಕ್ ಯು. ಜೈ ಹನುಮಾನ್, ಜೈ ಬಜರಂಗಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಜೈ ಶ್ರೀಕೃಷ್ಣ. ಮಳೆ ನನ್ನ ಲೈವ್ ಟೈಮ್ ಜೋರಿತ್ತು. ಈಗ ಪನಿ ಪನಿ ಮಳೆ, ಸೂರ್ಯ ಇಲ್ಲ, ಹಾಗೆ ಬಿಸಿಲು ಇಲ್ಲ, ವೆದರ್ ಕೂಲ್ ಆಗಿದೆ. ಹೌದಾ? ಓಕೆ. ಕೃಷ್ಣ ಒಂದೇ ಜಗದ್ಗುರು ಅದೆಂತದು? ಥ್ಯಾಂಕ್ ಯು. ಕಿರಣ್ ಬ್ರದರ್ ಅಂತ ನಗ್ತಿದ್ದಾರೆ. ಜಸ್ಟ್ ಬ್ರದರ್ ಸೂಪರ್, ಥ್ಯಾಂಕ್ ಯು. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಜಸ್ಟ್ ಬ್ರದರ್ ನಿಮಗೆ ಕಿರಣ್ ಮೆಸೇಜ್ ಆಗಿದ್ದಾರೆ ನೋಡಿ. ಕಿರಣ್ ಒಣಸ್ಮಲ್ದಿ ಜರತ ವರ್ಷ ಜೋರು ಬತ್ತನ್ನ ನರ್ತೆ ಪೆಜ್ಜೋರು ಸಂಡೆ ಇರ್ ನರ್ತೆ ಮಾತ್ರ ಪೆಜ್ಜುನಾ ಮೀನು ಪತ್ತಲಿ ಬೊಕ್ಕ ಒಂದಿ ಏಮೆಪುರ ಉಂಡ ತವಿನ್ಪುರ ಪತ್ಲೆ. ಥ್ಯಾಂಕ್ ಯು ಜಸ್ಟ್ ಬ್ರದರ್. ಮಾತೆಲ್ಲ ಮೀನು ಬತ್ತರ ಪೋಯ್ ಸಂಡೆ ಅವೇ ದೆಂಜಿ ಪತ್ತುವರೆ ಎಂಕ್ಲ ಕೊರ್ಲೆ ಅವೆ ದೆಂಜಿ ಪತ್ತು ಎರಡು ಬಿರುವ ಸಣ್ಣ ಪಾರ್ಸೆಲ್ ಮಲ್ಕಲಿ ದೆಂಜಿ. ಸ್ಪೆಷಲ್ ಏನೂ ಇಲ್ಲ, ಮಾಮೂಲು ಅನ್ನ ಸಾಂಬಾರ್. ಹೌದಾ? ಸೂಪರ್, ಥ್ಯಾಂಕ್ ಯು. ಹೌದಾ ದಿ?
ಹೌದಾ ದಿವ್ಯ ಬಸವಣ್ಣ ಹೆಂಗೆ ಗೊತ್ತಾಯ್ತೀರಿ ಸರಿ ಬಂದ್ಲೆ ಸೂಪರ್ ಥ್ಯಾಂಕ್ ಯು ಜಸ್ಟ್ ಬ್ರದರ್ ಸೂಪರ್ ಸೂಪರ್ ಥ್ಯಾಂಕ್ ಯು ಬನ್ನಿ ಗೀಸ್ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸಪೋರ್ಟು ಸೂಪರ್ ಥ್ಯಾಂಕ್ ಯು ಕಿರಣಣ್ಣ ಥ್ಯಾಂಕ್ ಯು ಎಂಕಲ್ ಸುದ್ದೆ ಬರಿತ್ತಲ್ಲ ಅಂದೆ ಓಹೋ ಚಂಡೀರು ಪತ್ತಾಗ ಹೋಗ್ಬಾರ ಮೀನು ದೆಂಜಿಬ್ರ ಪತ್ತು ವರದೆ ಸೂಪರ್ ಥ್ಯಾಂಕ್ ಯು ಕಿರಣಣ್ಣ ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಕಿರಣಣ್ಣ ಮುದ್ದು ಸಿಸ್ಟರ್ ಕಾಲ್ ಬಂತಾ ಹೈಡ್ನಲ್ಲಿ ಇದ್ದವರು ಲೈಕ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ ಬಿರ್ವಸಣ್ಣ ಹೌದು ಫ್ರೆಂಡ್ಸ್ ಕಮೆಂಟ್ ಹಾಕಿ ಹಾಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸ್ಕಿಪ್ ಇಲ್ಲ ಓದಿದೆ ಕಿರಣನ್ನ ಎಂತ ಸ್ಕಿಪ್ ನಿಂದು ಮಂಡೆ ಆನ್ಸರ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲ ಕಾಲ್ ಬಂದಿಲ್ಲ ಆರ್ನ ಕಾಲ್ ಒತ್ತಂడి ಇಜ್ಜಿ ಇಜ್ಜಿ ಬಿರ್ವಸಣ್ಣ ಏರ್ನಲ್ಲ ಕಾಲ್ ಬೈಜಿ ಓಕೆನಾ ಹಾಯ್ ಸಿಸ್ ಎಂಚೊಲ್ಲರು ಒಣಸಾಂಡಿ ಸೌಖ್ಯನೇ ಬೇಲೆ ಇಜ್ಜೇಮು ಮೋನ ಇಜ್ಜಿ ನವೀನಣ್ಣ ಹಾಯ್ ಹಾಯ್ ಯಾನ್ ಸೌಖ್ಯ ಈರೆಂಚೊಲ್ಲರು ಒಣಸಾಂಡು ಕೂಡ ಬಾಯ್ಗೆ ಬಾಯ್ ಬಾಯ್ ಲೈಕ್ ಕೊರ್ಲೆ ಲೈಕ್ ಕೊರ್ದು ಬೋಲೆ ಇರ್ನ ರಡ್ಡ್ ಚಾನಲ್ ಲೈಕ್ ಕೊರ್ಲೆ ಬಿಸಿ ಇಲ್ಲರಿಂದ ಗೊತ್ತುಂಡು ಬಾವಂದು ಕಾಲ್ ಬಂತಾ ಇಲ್ಲ ಇಲ್ಲ ಕಿರಣಣ್ಣ ಹಾಯ್ ನವೀನೇರೆ ಅಂತ ಬಿರ್ವಸಣ್ಣ ಆರು ಎಸ್ಕೇಪ್ ಆಯ್ರಿ ನವೀನನ್ನೇ ಎಸ್ಕೇಪ್ 100 ಮೀಟರ್ ಓಟಾರ್ನ ಆರು ಬಿಸಿ ಇಲ್ಲೇರ ಅಂತ ವರ್ಕ್ ಉಂಡತಿ
ಬೊಕ್ಕ ವಿಶೇಷ ಕಿರಣನ್ನ ಬಿರ್ವಸಣ್ಣ ನಿಖಲ್ ಜೆತ್ತಾರ ಬಾವಂದು ಊಟ ಆಯ್ತಾ ಗೊತ್ತಿಲ್ಲ. ಹಸಿವಾದ್ರೆ ಊಟ ಮಾಡ್ತಾರೆ ಎಲ್ಲರೂ, ಇಲ್ದಿದ್ರೆ ಸುಮ್ಮನೆ ಕೂತ್ಕೊಳ್ತಾರೆ. ಹಾಂ, ಮಳೆಗಾಲ ಕಳೆದು ಮದುವೆ ಅಂತೆ. ಹೌದಾ, ಓಕೆ. ಲೈಕ್ ಕೊರಿಯೆ, ಬಾಯ್. ಥ್ಯಾಂಕ್ ಯು ನವೀನ್ ಅಣ್ಣ. ಪೆಪ್ಪರ ಪೆಪ್ಪ ಡುಮ್ ಡುಮ್ ಇರ್ನಂಜಿ. ವಿಶೇಷ ಎಲ್ಲ ನಿಮ್ಮದು, ನವ ಜೋಡಿದ್ದು. ಹೌದಾ, ವಿಶೇಷ ಎಂತೆಲ್ಲ ನನ್ನದು, ಬೇರೆಯವ್ರದ್ದು ಗೊತ್ತಿಲ್ಲ. ನಂದು ವಿಶೇಷ ಏನಿಲ್ಲ. ಸ್ವಲ್ಪ ಸಹ ಇಲ್ವಾ? ಸ್ವಲ್ಪ ಸಹ ಇಲ್ಲ. ಎಲ್ಲಿ ಹೋದ್ರಿ? ಕಮೆಂಟ್ ಹಾಕಿ. ಕೃಷ್ಣಣ್ಣ ಹಾಯ್ ಹಾಯ್. ಎಂಚೊಲ್ಲರು ವಣಸಾಂಡೆ. ನೀವು ಒಬ್ಬರೇನ ಡಾಟರ್? ಇಲ್ಲ, ನಾವು 3 ಮಂದಿ ಇದ್ದೇವೆ. ನನಗೆ ಗೊತ್ತೇ ಇಲ್ಲ ಮಾರ್ರೆ. ಒಳ್ಳೆ ನಿದ್ದೆ. ಓ ದೇವರನೇ ಕೃಷ್ಣಣ್ಣ. ಛೇ, ನಾನು ಆಗ ನೆನಪಾಗಲಿಲ್ಲ ಬಿಡಿ. ಎಂತ ನೀವು ಕುಂಭಕರ್ಣನ ನನಗೆ ಹೇಳ್ತೀರಾ? ಕುಂಭಕರ್ಣನ ಅಂತ ಎಂತ ಇದು ಮಧ್ಯಾಹ್ನ ಎಲ್ಲ ಮಲಗೋದು? ಹಾಂ, ದೊಡ್ಡವರು ನೀವಾ? ಅಲ್ಲ ಅಲ್ಲ, ಪಣಸಾಂಡು ಅಂದೆ ಕೃಷ್ಣಣ್ಣ, ಅದಾದಿ ಕಜಿಪು. ಇರೆಗ ಬಂತ ಜಗತ್ತೆ. ಮತ್ತೆ ಏನಿಲ್ಲ, ಹೇಳಬೇಕು ಕಿರಣಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಮಳೆ ಬಂತಲ್ವಾ, ಹಾಗೆ ನಿದ್ದೆ. ಓ ದೇವರೇನೆ, ನನಗೆ ಆದರೂ ಎಷ್ಟು ಹೇಳ್ತಿದ್ರಿ. ಈಗ ಎಂತ ನಿದ್ದೆ ಹಗಲಲ್ಲೆಲ್ಲ ಅಂತ. ನೀವು ನಿದ್ದೆ ಮಾಡಿದಲ್ವಾ? ಅಲ್ಲ, ಲಾಸ್ಟ್ನವರು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ.
ಸ್ಕಿಪ್ ಇಲ್ಲ, ನಾನು ಓದಿದೆ, ಹೇಳಿದೆ. ಬಿರುವಸಣ್ಣ ಉಲ್ಲಾರ ದೂರಪ್ಪಯ್ಯರು ಮಳೆ ಬಂದ ಲೆಕ್ಕದಲ್ಲಿ ನಿದ್ದೆ ಮಾಡಿದ್ದು ಮಾರೆ ಖುಷಿಯಲ್ಲಿ. ಓಹೋ, ಹಂಗೆ ವಿಷಯ. ಕೇಳಲಿಲ್ಲ. ಕೇಳಲಿಲ್ಲ ಅಂದರೆ ಮೈಕೆ ಇಡ್ಬೇಕಂತ ಅಲ್ವಾ? ಬಿರುವಸಣ್ಣ ಉಲ್ಲಾರ. ಕೃಷ್ಣಣ್ಣ ಬಕ ವಿಶೇಷ. ಇನ್ಕಮ್ ಹೇಳಿ, ಪುಣ್ಯ ಬರುತ್ತೆ. ಅದೆಲ್ಲ ಬೇಕಾ ಕಿರಣಣ್ಣ, ಇನ್ಕಮ್ ಎಲ್ಲ? ಪುನಃ ನಿದ್ದೆ ಬರ್ತಾ ಉಂಟು, ನಾನು ಮಲಗ್ತೇನೆ ಆಯ್ತಾ? ಎಲ್ಲಿಗೆ ಹೋಗುದು ಕೃಷ್ಣಣ್ಣ? ಮಂಡಿಗೆ ಕೊಡ್ತೇನೆ ನೋಡಿ. ಓ ಸಾರಿ, ಇನ್ನೊಮ್ಮೆ ಹೇಳಿ, ಪುಣ್ಯ ಬರುತ್ತೆ. ಸಾರಿ, ಇನ್ನೊಮ್ಮೆ ಹೇಳಲ್ಲ, ಅದು ಒಂದು ಸರಿ ಹೇಳುದು. ಸರಿ, ಓದಿ ಮೆಸೇಜ್, ಓದಿದ್ದು ಸರಿ. ಕೃಷ್ಣಣ್ಣ ಪೊಜ್ಜೆತ್ತಾರ ಉಂತಲೇ ಮಾರಿ ರೋಡೆ ಹೋಗು. ನಿಮ್ಮ ಇನ್ಕಮ್ ನೀವೇ. ಓಕೆ ಓಕೆ, ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಅದು ಇನ್ಕಮ್ ಅಲ್ಲ ಮಾರ, ನಿದ್ದೆ ಬರ್ತಾ ಉಂಟು. ಇಜ್ಜಿ ಕೃಷ್ಣಣ್ಣ, ನಾವು ಮೆಸೇಜ್ ಕರೆಕ್ಟ್ ತೂಜ ನಂಚ ಆತೆ ನಿದ್ರೆ ಪೂಜಿ. ಮುದ್ದು ಬೆದ್ದು ಅಂತ ಹೇಳ್ತಿದ್ದಾರೆ ಕಿರಣಣ್ಣ, ಥ್ಯಾಂಕ್ ಯು. ಇಂಚಿನೈಕ್ ಥ್ಯಾಂಕ್ ಯು ಅನ್ನೋದು ನನಗೆ ಗೊತ್ತಾಗ್ದಿಚ್ಚಿ ಊರೈಕ್ಲ ಥ್ಯಾಂಕ್ ಯು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಲೈಕ್ ಡನ್. ಹಾಂ, ಇತ್ತೆ ಕೊರ್ಪುನ ಪೋಚು ನಾನು ಇರೇನು ತೂಲೆ ಇರೇನು. ಸೂಪರ್, ಥ್ಯಾಂಕ್ ಯು. ಈ ರಕ್ಷಿತ್ ಓರ್ ಮಾಯ್ಕ ಏರು ರಕ್ಷಿತ್ ಉಲ್ಲಾರ ಇತ್ತರಡ ಕಮೆಂಟ್ ಪಾಡ್ಲೆ ಇರ್ದಾದೇರು పోదు చెప్పులే పనందులేరు కిరణ్. ಕಣ್ಣಿಗೆ ಕಾಣುವ ದೇವ అమ్మాళ్ళుల్ల అందా ఓకేంచిన పొజ్జెప్పు తొందర ఇచ్చి నిద్ర వత్తండా చెప్పులే ಬೇಲೆತ್ತಂಡ ಬೇಲೆ ಮಲ್ಪಲೆ ಹೂವಿಲ್ ಹೋಂಡು ಅಂದ ಅವು ಪಾತ್ರೆ ಏರ್ಲಜ್ಜಿಟ ನಿದ್ರೆ ಹತ್ತು ಒಂಥರ ಉಲ್ಲಾಸ ಇಪ್ಪುಜಿ
ఎర్రాండాలు పాత్రంది ఇప్పుడు ಗೊತ್ತಾಡಿ ನೀರ ಒರೆಸಿಕ್ಕೆ ఇజ్జి ఉల్లేయకుంటియా నీర అంచె చెప్పరేగ అంద ಯಾನ್ చెప్పు ಜಾನ್ ರಾತ್ರಿ ಮಾತ್ರ చెప్పును ಸಂಡೆ ಅಂಡ ಒಂಚೂರು ಜಪ್ಪೆ ಸಂಡೆ ಒಂಚೂರು ಪಂಡ ಯಾನ್ ಒಂಚಕ್ಕೆ 10-12 ಗಂಟೆ ಜೆತ್ತೇಡಲ್ಲ ಅಕ್ಕನು ಮೂಜಿ ಗಂಟೆ 4 ಗಂಟೆ తెలిపొచ్చావే ಒಂಜಿ ದಿನ ಮಾತ್ರ ರಜೆ ಎತ್ತನ್ನ ಮಾತ್ರ ಸಂಡೆ ಹೆಚ್ಚು ಚೂರು 90 ಬಡ್ಲೆ ಉಲ್ಲಾಸ ಬರ್ಪುಂಡು ಓ ದೇವ ಗೌರ್ಮೆಂಟ್ ಜಾಬಾ ಪ್ರೈವೇಟ್ ಗೌರ್ಮೆಂಟ್ ಅತ್ ಇವ್ರು ಪೂರ ಇನ್ನ ಜಾತಕ ಅದೇ ಕೃಷ್ಣಣ್ಣ ಎನ್ನ ಜಾತಕ ಪೂರ ಲೈವ್ ಉಳ್ದೆತ್ತೊಂದುಲ್ಲೇರು ಮೇಲೆ ಬನ್ನಿ ಗೈಸ್ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮಲ್ಲಿಗೆ వనసాండియా ఎన్న వనసాతని కృష్ణಣ್ಣ దూర పోయారు పొజ్జెత్తన అందు పందు ಟ್ಯಾಬ್ಲೆಟ್ಗೆ ತೊಂದರೆ ಇರು ಒಯ್ತ ಟ್ಯಾಬ್ಲೆಟ್ ಆನೆ ಖಾಲಿ ಆತನ దాని ఇయర్ల ఇచ్చారు ಗೊತ್ತಜ್ಜಿ ಬಿಸಿ ಇಪ್ಪೋಡು ಕೃಷ್ಣಣ್ಣ ಬೇಲೆತ್ತ ನನಗೆ ಬೇಲೆ ಅನ್ಪಲೆ ತೊಂದರೆ ಇಚ್ಚ ನಾ ಅಂದು ಇದು ಬಿಟ್ಪೆ ಓಕೆನಾ ಬಿಸಿ ಇತ್ತಂಡ ಮಲ್ಲ ಇಚ್ಚಿ ಈರು ಓಕೆನಾ ಯಾನು ಓಕೆಲ್ಲ ತೊಂದರೆ ಇಚ್ಚ కృష్ణಣ್ಣ ಥ್ಯಾಂಕ್ ಯು ಅವಿಂಚಿನಿ ದಾಸವಾಡಣ್ಣ ಥ್ಯಾಂಕ್ ಯು ಕೃಷ್ಣಣ್ಣ ಗುಲಾಬಿ ಕೊರೊಂದುಲ್ಲೇರು ಹೂಗುಚ್ಚ ಕೊರೊಂದುಲ್ಲೇರು ಏರಿಗ ಹೈಡಿತ್ ನಂತಾಗ ಬರ್ಪೇರು ಕೊರ್ಲೆಗ್ಲಿಗೆ ಹೂಗುಚ್ಚ
ಹೂಗುಚ್ಚ ತಗೊಂಡು ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಸಪೋರ್ಟ್ ಥ್ಯಾಂಕ್ ಯು. ಕೃಷ್ಣಣ್ಣ ಇವರು ಮುರುಡೇಶ್ವರ ಹೋಗ್ತಾರೆ. ಮುರುಡೇಶ್ವರ ಟೆಂಪಲ್ ಹೋಗ್ತಾರೆ ಉಲ್ಲಾರ. ಈ ಅಟಿಲ್ ಮಲ್ಪಾರೆ ಮಲ್ಪೆ ಪುಕ ಅಟಿಲ್ ಮಲ್ತಚ್ಚಿಡ ಇಂಚ పోతుందా ఇక కేన్ని యానుల్ల యాన్ దూరాల పోతుచ్చు ఏర్ లజ్జతే సూపర్ థ్యాంక్ యూ కృష్ణಣ್ಣ. ದಾದಿ ಡಿಲೀಟ್ ಮಾಡ್ತಾನೆ. ಸಾಂಗ್ ಪನ್ಲೆ ಬರ್ಪೇರು ಸಾಂಗ್ ಇಜ್ಜಿ ಥ್ಯಾಂಕ್ ಯು. ಸಾಂಗ್ ನಾಲ್ ಕಕ್ಕಿ ಇತ್ತಂಡಲ ಬಲಿಪು ಅಂದೆ ಏನ ಇಕ್ಕಿ ಸಾಂಗ್ ಮನ್ಪುಜಿ ಬಿರುವ ಸಣ್ಣ ಕಕ್ಕೆಲ್ಲ ನಾನು ಬಲಿಪುನ್ ಬೊಡ್ಚಿದ್. ಸಪೋರ್ಟ್ ಸಪೋರ್ಟ್ ಥ್ಯಾಂಕ್ ಯು. ಈರು ಓಲ್ ಇತ್ತರಿ ಹೈಟ್ ಈರ್ಲ ಹೈಟ್ ಇತ್ತು. ತಿಳಿಪುವಾರ ನಿಕ್ಳು ಹಾಯ್ ಬಿರ್ವಸ್ ಬ್ರದರ್ ಅಂತ ಕೃಷ್ಣಣ್ಣ ನೋಡಿ. ಬಿರ್ವಸ್ ಅಣ್ಣನಿಗೆ ಹಾಯ್ ಹೇಳ್ತಿದ್ದಾರೆ ನಮ್ಮ ಕೃಷ್ಣಣ್ಣ. ಲೈಕ್ ಕೊಡಿ ಮಾರ್ರೆ ಎಂತ ನೀವು. ಹಾಯ್ ಮೂರ್ತಿ ಬ್ರೋ ಅಂತ ಬಿರ್ವಸ್ ಅಣ್ಣ.
ಲೈಕ್ ಡನ್. ಈ ಕೃಷ್ಣಣ್ಣ ಗುದ್ದೋಡಿಯ ಕೃಷ್ಣ ಪನ್ಲೆ ಒಂಜಿ ಸಾಂಗ್ ಈರು ಪಾಪತ್ತಿ ಸಾಂಗ್ ಇಜ್ಜಿ ವಿರಾಸಣ್ಣ ಸಾಂಗ್ ಪನ್ಪುನ ಬುರ್ತೆ ಲೈಕ್ ಡನ್. ಥ್ಯಾಂಕ್ ಯು. ಲೈಕ್ ಡನ್ ಅಂತ ಕೃಷ್ಣಣ್ಣ ಎಷ್ಟು ಲೈಕ್ ಕೊಟ್ರಿ? ಒಂದು ಲೈಕ್ ಕೊಟ್ಟು ಲೈಕ್ ಡನ್ ಅಂತ ಹೇಳ್ತಿದ್ದೀರಲ್ಲ. ಕಿಲೆಂಜ್ ಉಂಡು ಕಿಲೆಂಜ್ ಏ ಲಕ್. ಮುದ್ದು ಸಿಸ್ಟರ್ ಇರ ಮಂಡೇರ್ನ ಯಾನಿಂಚಿನ ನಾಗವಲ್ಲಿ ಬತ್ತು ನಿಂದು ಬಲಿಪೇರು. ಮತ್ತೆ ಎಷ್ಟು ಲೈಕ್ ಕೊಡೋದು ಮಾರೆ ನಿಮಗೆ ಖುಷಿ ಆಗಲಿ. ಹೌದಾ ಹೌದಾ ಕೃಷ್ಣಣ್ಣ, ಧನ್ಯವಾದಗಳು ನಿಮಗೆ. ನನ್ನ ಆಶೀರ್ವಾದದಿಂದ ನಿಮಗೆ ರಾತ್ರಿ ಒಳ್ಳೆ ನಿದ್ದೆ ಬರಲಿ ಆಯ್ತಾ. ಪನ್ಲೆ ಬನ್ನೊಂದುಲ್ಲೇರು ಹೆಚ್ಚಿನ ಬನ್ನೋಡಿ ಈ ಕಿರಣನ ಗುದ್ದು ಎತ್ತದು ಬಿರಸಣ್ಣೆ ಬಲ್ತೇರ ಅಂತ ಹಂಗ ಬನ್ನಿ ಅದೇ ಬಿರಸಣ್ಣ ಒಲ್ಲಾರ ಹೈಡ್ ಮಿನಿ ಅಲ್ಲ ನೀರು ದಾದ ಅನ್ಕೊಂಡು ಮಿತ್ತದ ತಿರ್ಲೆ ಏ ನಾಗವ ಮಂಡೆ ನಾಗವಲ್ಲಿಗೆ ಅಲ್ಲೇ ಬಿರುವ ಸಣ್ಣೆ ಹೈಟ್ ಕುದೊಂದು ಇರೇ ಚೈರ್ ಏರ್ಕೊಡ್ತಾನೆ ಪಲ್ಲೆ ತಿತ್ತಲಾಗಲಿ ಯಬ್ಬೋ ಇಜಿಂಡ ಒಂದು ಸಾಂಗ್ ಪನ್ಲೇವೆ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಇರ ಕರ್ಮ. ಅಯ್ಯೋ ನಾಗವಲ್ಲಿ ಸಾಂಗ್ ಬರಲಿ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ನಾಗವಲ್ಲಿ ಸಾಂಗ್ ಯಾವುದದು ನಾಗವಲ್ಲಿ ಸಾಂಗ್? ಮಳೆ ಹೋಯ್ತು ಮಾರೆ, ಮಳೆ ಬಿಟ್ಟಿದೆ. ಇದು ಯಾರು? ಜೆರಿ ಜೆರಿ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಒಂದು ಲೈಕ್ ಕೊಡಿ ಆಯ್ತಾ. ಒಂದು ಊಟ ಆಯ್ತಾ ನಿಮ್ಮದು? ಹೌಲನಾ ಅಲ್ವನಾ? ಸರಿ ಪಲ್ಲೆ
ಬರ್ಸ ಎಂಚಿನ ಬಾರ ಸರಸಕ್ಕೂ ಬಾರ ರಾರ ಅಂತ ಹೇಳ್ತಿದ್ದಾರೆ ಚೆರಿಯವರು. ಲೈಕ್ ಕೊಡ್ಬೇಕಾ? ಕೊಡಿ, ಲೈಕ್ ಕೊಟ್ಟರೆ ಒಳ್ಳೇದಿತ್ತು. ಇದು ಯಾರು, ಮನು ಅವರಾ? ಹಾಂ, ಓಕೆ ಅಂತ ಹೇಳ್ತಿದ್ದಾರೆ. ಊಟ ಆಯ್ತಾ ನಿಮ್ಮದು? ಟೀ ಕುಡಿದ್ರಾ? ಎಂತಾಯ್ತು ನಿಮ್ಮದು? ಕೃಷ್ಣಣ್ಣ ಎಲ್ಲಿ ಹೋದ್ರು? ಕೃಷ್ಣಣ್ಣ ಇದ್ದೀರಾ? ಕೊಟ್ಟೆ ಮಾರೆ ಲೈಕ್, ಕೂ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಟೀ ಕುಡಿದ್ರಾ? 4 ಗಂಟೆ ಆಯಿತು. ಟೀ ಕುಡಿದ್ರಾ? ಇನ್ನು ಟೀ ಕುಡಿದ್ರಾ ಕೇಳಬೇಕು. ಊಟ ಮಾಡಿದ್ರ ಅಂತ ಕೇಳಲ್ಲ. ಊಟ ಮಧ್ಯಾಹ್ನ ಮಾಡಿಡ್ತೀರಿ ಎಲ್ಲರೂ ಅಲ್ವಾ? ಮುದ್ದು ಭಾಗ್ಯ ಮುದ್ದು ಭಾಗ್ಯ ಚಾಟ್ ಮಾಡ್ತಾ ಇಲ್ಲ ನನ್ನ ಜೊತೆ ಅಂದರೆ ಕೃಷ್ಣಣ್ಣ ಅವು ಮನುವ? ಕೃಷ್ಣಣ್ಣ ಓಕೆ ಬ್ರೋಣ. ಮೂರ್ತಿ ಬ್ರೋ ಅಂತ ಹೇಳ್ತಿದ್ದಾರೆ. ಇದು ಕೃಷ್ಣಣ್ಣನ ಐಡಿಯಾ. ಓ ಕೃಷ್ಣಣ್ಣ ಈರೇನಾ? ಅಪ್ಪ ದೇವರನೇ, ಓಲ್ಪೋಯಾರು ಪೂರ ಬಲ್ತಾರ. ಜೆರಿ ಅವರೇ ಥ್ಯಾಂಕ್ ಯು. ಭೂತ ಇಲ್ಲ, ಪಿಶಾಚಿ ಇಲ್ಲ. ಡಕ್ ಡಕ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಲೈವ್ಗೊಂದು ಲೈಕ್ ಕೊಡಿ. ಟೀ ಆಯ್ತಾ ನಿಮ್ಮದು? ಕಣ್ಣನು ಯಾರು ಕುಕ್ಕಿದರು ಕಂಪನಿ ಜೊತೆರೋರು ಜೊತೆಗೆ ಎಲ್ಲಿ ಹೋದ್ರಿ? ಕಮೆಂಟ್ ಹಾಕಿ. ಲೈಕ್ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಹಾಗೆ ಕಮೆಂಟ್ ಹಾಕಿ. ಕಮೆಂಟ್ ಇದು ಒಳ್ಳೆ ಕತೆ ಆಯ್ತಲ್ಲ. ಕಮೆಂಟ್ ಕರೆಕ್ಟ್, ನೀವು ಹಾಕಿದ್ದು ಕರೆಕ್ಟ್. ಅಯ್ಯೋ ದೇವ, ಮಾತಾಡಿ ನನ್ನ ಜೊತೆ. ಹಾಗೆ ಹೇಳಿದ್ದು ಕಮೆಂಟ್ ಅಂತ ಹಾಕಿ. ದೇವರೇ, ಕಿರಣನ್ನು ಕೂಡ ಕಮೆಂಟ್ ಅಂತ ಹೇಳ್ತಾರೆ. ಕಮೆಂಟ್ ಅಲ್ಲ, ಕಮೆಂಟ್ ಅಂದರೆ ನೀವು ನನ್ನ ಜೊತೆ ಮಾತಾಡಿ ಏನಾದರೂ ಅಂತ ಹೇಳಿದ್ದು. ಎಂತ ನೀವು? ಓ ದೇವರ, ಲೇಸ್ ಉಂಟು, ಲೇಸ್ ತಿನ್ನು.
ಮಾತಾಡೋಕ್ಕೆ ಮೈಕ್ ಇಲ್ಲ. ಹೌದಾ? ಮೈಕ್ ಇಲ್ಲದಿದ್ದರೆ ಓ ದೇವರೇನೆ, ಮೆಸೇಜಲ್ಲಿ ಮಾತಾಡಿ. ಡಕ್ಕ ಅವರೇ ಮೆಸೇಜಲ್ಲಿ ಮಾತಾಡಿ. ಉಮಾ ಉಮಾ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಹಾಯ್ ಜೆರಿ ಅಂತ. ಪ್ರೇಮ ಅವರು ಬಂದರು. ಹಾಯ್ ಹಾಯ್ ಪ್ರೇಮ ಅವರೇ, ಹೇಗಿದ್ದೀರಾ? ಲೈವ್ಗೊಂದು ಲೈಕ್ ಕೊಡಿ. ನಿಮ್ದೆಲ್ಲ ಟೀ ಆಯ್ತಾ? ರಾಜು ಬ್ರೋ ಊಟ ಆಯ್ತಾ? 2 ಗಂಟೆದ್ದಂತ ಕೇಳ್ತಿದ್ದಾರೆ. ಪ್ರೇಮ ನಮಸ್ತೆ ಅಂತ ಹೇಳ್ತಿದ್ದಾರೆ ಜೆರಿ ಅವರು. ಮೆಸೇಜಲ್ಲಿ ಹೇಗೆ ಮಾತಾಡೋದು? ಅಯ್ಯೋ ದೇವ, ಮೆಸೇಜ್ ಹಾಕಿ ನಾನು ಓದ್ತೇನೆ. ಡಕ್ಕ ಅಂತ ಯೋಚನೆ ಮಾಡ್ತಿದ್ದಾರೆ ಜೆರಿ ಅವರು. ನೀವು ನಿಮ್ಮದು ಊಟಕ್ಕೂ ನಂದು ಊಟ ಆಗಿದೆ ಪ್ರೇಮಸಿಸ್. ನಿಮ್ದಾಯ್ತಾ? ಏನು ಐ ಡಿ ಇದು ಡಕ್ ಅಂತ ಹೇಳ್ತಿದ್ದಾರೆ ಜೆರಿ ಅವರು. ಕಮೆಂಟ್ ಅಂತ ಕಿರಣನ್ನ ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಚಾನಲ್ ಇದ್ದವರು ಹೇಳಿ ಆಯಿತಾ? ಡಕ್ ಓಕೆ ಬಾಯ್ ರಾಜು ಬ್ರೋ ಅಂತ ಹೇಳ್ತಿದ್ದಾರೆ ಪ್ರೇಮಸಿಸ್. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಕಮೆಂಟ್ ಅಂತ ಕಿರಣನ್ನ. ಕಿರಣ್ ಕುಮಾರ್, ಆವಾಗಿಂದ ಮಾತಾಡಿಸ್ತಾ ಇದ್ದೇನೆ, ಓಕೆ ಅಂತ ಆನ್ಸರ್ ಮಾಡ್ತಾ ಇಲ್ಲ, ಯಾಕೆ ಬ್ರೋ ಅಂತ ಕೇಳ್ತಿದ್ದಾರೆ. ಎಂತ ಡಕ್ಕ ಅವರೇ, ಅರ್ಥ ಆಗಿಲ್ಲ. ಕಮೆಂಟ್ ಅಂತ ಕಿರಣನ್ನ. ಪ್ರೇಮ ಅಂತ ಹೇಳ್ತಿದ್ದಾರೆ ಜೆರಿ ಅವರು. ಹೇಳಿ ಅಂತ ಹೇಳ್ತಿದ್ದಾರೆ ಪ್ರೇಮಸಿಸ್. ಕಿರಣನ್ನ ನೋಡಿ, ನಿಮ್ಮ ಜೊತೆ ಮಾತಾಡ್ತಿದ್ದಾರೆ, ಮಾತಾಡಿ. ಜೆರಿ ಅವರು ಹಾಯ್ ಮಹೇಶಣ್ಣ, ಹಾಯ್ ಹಾಯ್. ವನಸಾಂಡೆ ಚಾಪರಿಯಾರ. ಹೇಳಿ ಜೆರಿ ಅವರಂತ ಹೇಳ್ತಿದ್ದಾರೆ ಕಿರಣನ್ನ. ಓಕೆ ಅವರೇ, ಏನು ಹೇಳುವುದಂತ ಹೇಳ್ತಿದ್ದಾರೆ ಜೆರಿ ಅವರು. ಆವಾಗಲೇ ಹೇಳ್ತಾ ಇದ್ದೆ, ಇವಾಗ ಮಜಾ ಇರೋದೇ ಇಲ್ಲ ಬಿಡಿ. ಚಿಪ್ಸ್ ಕರ್ಲೆ, ಚಿಪ್ಸ್ ಅಲ್ಲ, ಲೇಸ್ ಉಂಟಲ್ಲ ಅದು. ಓಕೆ ಅಂದರೆ ಓಕೆ ಅಂತ ಯಾರು ಹೇಳಿದ್ದು ನಿಮಗೆ? ಈ ಜೆರಿ ಅವರಿಗೆ ಮಂಡಿಗೆ ಕೊಡ್ಬೇಕು. ಓಕೆ ಅಲ್ಲ ರೀ, ಅದು ಕೇಕ್.
ಮತ್ತೆ ಓಕೆ ಅಂತಿದ್ದೀರಾ? ಕೇಕೆ ಹೇಳ್ಬೇಕಾ? ಮುದ್ದು ಸಿಸ್ಟರ್ ಜೋಗುಲ ಬನ್ಲೆ ಪ್ಲೀಸ್. ಓ ಅಂಚನಾ, ಕೇಕೆ ಬ್ರೋ. ಕಿರಣ್ ಅಣ್ಣನನ್ನು ಕೇಕೆ ಬ್ರೋ ಅಂತ ಹೇಳಬೇಕಾ? ಕೇಕೆ ಬ್ರೋ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ನನಗೇನು ಗೊತ್ತು, ನೀವು ಹಾಗೆ ಹೇಳ್ತಿದ್ದೆ. ಅಂತ ಜೆರಿ, ನೀವು ಮಾತಾಡೋದು ನನಗೆ ಕೇಳಲ್ಲ ಅಂತ ಹೇಳ್ತಿದ್ದಾರೆ ಡಕ್ ಅವರು. ಹೇಳಿ ಜೆರಿ ಅವರೇ, ಊಟ ಇನ್ನೂ ಆಗಬೇಕು. ನಿಮ್ಮದು ಊಟ ಆಯಿತಾ? ಊಟಕ್ಕೆ ಸ್ಪೆಷಲ್ ಎಂತ ನಿಮಗೆ? ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಡಕ್ ಡಕ್ ಮಾತಲ್ಲಪ್ಪ, ಚಾಟ್ ಮಾಡ್ತಾ ಇರೋದು. ಮಾತಾಡೋಕ್ಕೆ ನಾನೇನು ಕಾಲಲ್ಲಿದ್ದೀನ ಅಂತ ಹೇಳ್ತಿದ್ದೆ ಅಲ್ವಾ? ಕೇಕೆ ಬ್ರೋ, ನೈಲ್ ಪಾಲಿಶ್ ಯಾಕೆ ಹಾಕಿದ್ದೀರಾ ಇಮೋಜಲ್ಲಿ? ನಾನು ಹುಡುಗಿ ಅಲ್ಲ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ರವಿ ಅವರು ಬಂದರು, ಗೋವಿಂದ ಅಂತ ಹೇಳ್ತಾ. ಹಾಯ್ ರವಿ ಅವರೇ, ಹೇಗಿದ್ದೀರಾ? ಟೀ ಕುಡಿದ್ರಾ? ಕೇಕೆ ಬ್ರೋ ಅಂತ ಜೆರಿ ಅವರು. ಇದ್ದೀರಾ ಇಲ್ವಾ ಗೋವಿಂದ? ಇದ್ದೇನಲ್ಲ. ರವಿ ಬ್ರೋ ಇಲ್ಲೂ ಬಂದ ಅಂತ ಹೇಳ್ತಿದ್ದಾರೆ ಜೆರಿ ಅವರು. ಹೇಗಿದ್ದೀರಾ ಗೋವಿಂದ? ನಾನು ಸೌಖ್ಯ, ನೀವು ಹೇಗಿದ್ದೀರಾ? ರವಿ ಬ್ರೋ ಊಟ ಅಂತ ಹೇಳ್ತಿದ್ದಾರೆ ಜೆರಿ ಅವರು. ಪರವಾಗಿಲ್ಲ, ಇರಲಿ ಜೆರಿ ಅವರೇ ಅಂತ ಕಿರಣನ್ನ. ನಿಮ್ಮ ಮನೆಗೆ ಟೀ ಕುಡಿಲಿಕ್ಕ ಬನ್ನಿ ಬನ್ನಿ. ಕೇಕೆ ಬ್ರೋ, ಏನು ಬ್ರೋ ನೀವು ಅಂತ ಹೇಳ್ತಿದ್ದಾರೆ ಜೆರಿ ಅವರು. ಜೆರಿ ಊಟ ಮುಗಿದು ಟೀ ಕುಡಿಯುವ ಸಮಯ ಗೋವಿಂದ ಅಂತ ರವಿ ಅವರು. ಬರಬೇಡ ಗೋವಿಂದ ಅಂತ ಜೆರಿ ಅವರು. ಜೆರಿ ಬ್ರೋ ಅಂತ ಪ್ರೇಮಸಿಸ್. ರವಿ ಹೌದಾ, ಹಂಗಂದ್ರೆ ಕುಡಿ ಗೋವಿಂದ ಅಂತ ಹೇಳ್ತಿದ್ದಾರೆ. ನಾವೆಲ್ಲ ಕಡೆ ಗೋವಿಂದ ಜೆರಿ ಅಂತ ರವಿ ಅವರು. ಪ್ರೇಮ ಮೇಲ್ಗಡೆ ನೋಡು, ಎಲ್ಲೋ ಹೇಳಿದ್ದೀನಿ ಅಂತ ಜೆರಿ ಅವರು. ಅದೆಂತ ಸಿದ್ದು ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಸೂಪರ್ ಅಂತ ಕಿರಣನ್ನ. ಡಕ್ ಪ್ರೇಮ ಅಂತ ಜೆರಿ ಅವರು. ಡಕ್ ಅಂತ ಹೇಳ್ತಿದ್ದಾರೆ ಜೆರಿ ಅವರು. ಥ್ಯಾಂಕ್ ಯು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಹೋಗಿ ಬಾಯ್, ಐ ಆಮ್ ಬ್ಯುಸಿ ಅಂತ ಹೇಳ್ತಿದ್ದಾರೆ ಪ್ರೇಮಸಿಸ್. ಈಸ್ ದ್ಯಾಟ್ ಯುವರ್ ಡಕ್ ಇನ್ ಯುವರ್ DP ಅಂತ ಹೇಳ್ತಿದ್ದಾರೆ ಜೆರಿ ಅವರು. ರಂಗೇಗೌಡ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ? ಲೈಕ್ ಕೊಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಪ್ರೇಮ ಓಕೆ ಅಂತ ಹೇಳ್ತಿದ್ದಾರೆ ಜೆರಿ ಅವರು. ಬಾಯ್ ಅಂತ ಜೆರಿ ಅವರು. ಎಸ್ ಬ್ರೋ ಅಂತ ಹೇಳ್ತಿದ್ದಾರೆ ಡಕ್ ಅವರು.
ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಹಾಯ್ ಸತೀಶ್ ಅಣ್ಣ, ಹೇಗಿದ್ದೀರಾ? ಟೀ ಆಯಿತಾ? ಮ್ಯೂಟ್ ಲೈವು ಇಲ್ಲ, ಮ್ಯೂಟ್ ಇಲ್ಲ. ನಾನು ಸ್ವಲ್ಪ ಹೊರಗೆ ಹೋಗ್ತೀನಿ, ಹಾಗೆ.
ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಲೈಕ್ ಆಗುತ್ತೆ. ಸತೀಶ್ ಅಣ್ಣ ಇದ್ದೀರಾ? ಹಾಂ, ಸೂಪರ್. ಥ್ಯಾಂಕ್ ಯು ಮಹೇಶ್ ಅಣ್ಣ. ಕೂ ಅಂತ ಹೇಳ್ತಿದ್ದಾರೆ. ಸುರುಳಿ, ಥ್ಯಾಂಕ್ ಯು. ಚಾಂಡೀರ್ನ ಥ್ಯಾಂಕ್ ಯು. పాతిర్లేవనులేరు చాండకేన్ని చాండ ఇర్న మహేషన్న కేనుజా ಪಾತಿರ್ಲೆ ಹೋಯ್ಯ ಪಾತಿರೊಂದುಲ್ಲಿ ಕೇನುಜ
ಈರ್ನ ಚಾ ಅಂಡಿ ಏನ ಚಾ ತುಜಿ ಸೂಪರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಕೃಷ್ಣಣ್ಣ, ಥ್ಯಾಂಕ್ ಯು ಮಹೇಶಣ್ಣ. ಒಂದು ದೂರ ಪೋಂಡು ಉಲ್ಲ ಉಲ್ಲ ಪಲ್ಲೆ ಕೃಷ್ಣಣ್ಣ. ಸೂಪರ್ ಥ್ಯಾಂಕ್ ಯು. ದಾದ ನಿದ್ರೆನಾ ಇಚ್ಚಿ
ಏರು ಉಲ್ಲಾರ ಕೃಷ್ಣನ ಉಲ್ಲಾರ ಮಹೇಶಣ್ಣ ಉಲ್ಲಾರೆ ಹಾಯ್ ಹಾಯ್ ವಾಣಿ ಧರ್ಮೇಂದ್ರ ಅವರೇ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಸಾಗರಣ್ಣ ಹಾಯ್, ಲೈಕ್ ಕೊಡಿ ಆಯಿತಾ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸಾಗರಣ್ಣ ಹಾಯ್, ಚಾಡೆ ಓಲ್ಲರ್ ಮಾತಾ ಅಂತ ಮಹೇಶಣ್ಣ, ಮೂರ್ತಿ ಅವರಂತ ಮಹೇಶಣ್ಣ ಯೋಚನೆ ಮಾಡ್ತಿದ್ದಾರೆ. ಸೂಪರ್, ಥ್ಯಾಂಕ್ ಯು. ಬರ್ಸತೆ ಜೇವುದನೆ ಇಜ್ಜಿ ಎನಿ ಟುಗೆದರ್ ಇಜ್ಜಿ ಸಾಗರಣ್ಣ ಥ್ಯಾಂಕ್ ಯು. ದಾಮು ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಮಹೇಶಣ್ಣ. ಇಂಚ ಮಲ್ತಂಡ ಎಂಚ ಮಹೇಶಣ್ಣ ಪಲ್ಲೆ ಸಾಗರಣ್ಣ ಚಾಂಡೆ ಪಾತೆರೊಂದುಲ್ಲದೆ ಲೈಕ್ ಕೊರೊಡೆ ಕೊರೊಂಡಲಾಪುಂಡು ಕೊರ್ಜಿಟಲಾಪುಂಡು ಮಹೇಶಣ್ಣ. ಕೊರೋಡೆ ಬಂದು ಒತ್ತ ಇಜ್ಜಿ ಇಷ್ಟೆತ್ತಂಡ ಕೊರೊಲಿ ಜನ ಮಲ್ಲ ಇಜ್ಜಿ ಕೂಪನೊಂದುಲ್ಲೇರು ಉಲ್ಲೆ ಬನ್ನಿ ಗೈಸ್, ಕಮೆಂಟ್ ಹಾಕಿ. ನಗ್ತಾ ಇದ್ದಾರೆ ಮಹೇಶಣ್ಣ. ಜೋರ್ ಪಾತೆರೊಂದುಲ್ಲತೆ ಕೇನುಜ
ಸೂಪರ್, ಥ್ಯಾಂಕ್ ಯು ಮಹೇಶ್ ಅಣ್ಣ. ಗೋಲ್ಡು, ಥ್ಯಾಂಕ್ ಯು. ಜೋರು ಪಾತಿರ್ಲಿ ಪಾತಿರಂದ್ರಲ್ಲೇ ಕೇನುಜ್ಜಿ. ಒಂದೇನೇ ಕಂಟಿನ್ಯೂ ಮಲ್ಪ್ಲೆ. కలలాంబుండే కలలాంబు ಗೊತ್ತುಜ್ಜಿ పోతుజ్జಿ. ಚಾ ಇಜ್ಜಿ ಚಾ ಬರ್ತಜ್ಜಿ. ಸೂಪರ್ ಲೈವ್, ಥ್ಯಾಂಕ್ ಯು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಕೂಗು ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಗೋಲ್ಡು, ಬರ್ಸೆತ್ತನೆ ಅಜ್ಜಿ. ಸೂಪರ್, ಥ್ಯಾಂಕ್ ಯು. ಬರ್ಸೊಂಡಿ. ರವೀಂದ್ರಣ್ಣ ಹಾಯ್ ಹಾಯ್. ಹೆಚ್ಚಲ್ಲರ್ ಚಾ ಪರಿಹಾರ. ಕಾರ್ಕಳನ್ನ ಹಾಯ್ ಅಂತ ರವೀಂದ್ರಣ್ಣ.
ಶಾಂಡೆ ರವೀಂದ್ರಣ್ಣ ದೂರ போதித்தாரு ಸುದ್ದಿ ಇಜ್ಜಿ ಶಾಂಡ್ ನಿನ್ನಾಡ ಎನ್ನ ಇಜ್ಜಿ ಚಾತುಜಿ ಸೂಪರ್ ಸೂಪರ್ ಥ್ಯಾಂಕ್ ಯು. ಚೂರು ಬ್ಯುಸಿ ಇತ್ತೆ ಅಂದೆ. ಓಕೆ ಓಕೆ. ಬರ್ಸ ಉಂಡಾ ಕಾಂಡೇರ್ಜಿಂಚೆ ಬರ್ಸ ಇವಪ್ಪ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಮುನ್ಪಲ್ಲ ಬರ್ಸ ಅಂದೆ ಸ್ಟಾರ್ಟಿಂಗ್ ಒಂಜಿ ಕಮೆಂಟ್ ಬತ್ತಿತ್ತಂಡು ರವೀಂದ್ರಣ್ಣ ಏರೇ ಗೊತ್ತುಂಡೆ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಏನಾಯಿತು? ಸ್ಟಾರ್ಟಿಂಗ್ ಒಂಜಿ ಕಮೆಂಟ್ ಇತ್ತು. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಇದಕ್ಕ ರಕ್ಷಿತ್ ಎಕ್ಸಿಟ್ ಆಯರ್. ಕೇನುಡೆ ರವೀಂದ್ರಣ್ಣ ரவீந்திரண்ண பார்த்துருக்கேன்டா. சூப்பர் தேங்க்யூ. ಕೇನುಡು ಏನೊಂದಿತ್ತು ವಿಷಯ ಪಂಡೆ ಇರು ಕೆಬಿಗೋರಿಯಾರ ಇಜ್ಜತೆ ಚೂರು ನಿಧಾನ ಉಂಟು ದಾದೆ ನಿಧಾನ ಉಂಟಿ ಬಸ್ಸ ಏನೊಂಜಿ ವಿಷಯ ಪಂಡೆ ಕೇಂಡ ದಾದ ಸ್ಟಾರ್ಟಿಂಗ್ ಒಂಜಿ ಕಮೆಂಟ್ ಇತ್ತಂಡ ಕಮೆಂಟ್ ಆತು ರಕ್ಷಿತ್ ಬತ್ತೇರು ಅಡ್ದೊಕ್ಕ ಆರು ಬ್ಲೂ ದೆಪ್ಪರ ಬಂಡೇರು ಎಕ್ಸಿಟ್ ಆಯರು ದಾಯಕಿಂದ ಗೊತ್ತುಚ್ಚಿ ಏರು ಅವು ಕಮೆಂಟ್ ಏರೇ ಪಾಡ್ತಾನೆ ಇಂದು ಗೊತ್ತುಂಡೆ ಇಂಕ ರಕ್ಷಿತ್ ಒಂದೇನ ಹೈಡ್ ಬಂತದ್ದು ಬ್ಲೂ ದೆಪ್ಪರ ಬಂಡೇರು ಐಡ್ದಕ್ಕೆ ಎಕ್ಸಿಟ್ ಆಯರು ರಕ್ಷಿತ್ ಏನಾರ್ದಲ್ಲ ಮಿಸ್ಟೇಕ್ ಆಂಡ ಗೊತ್ತುಚ್ಚಿ ಇಂಕ ತಾಯಿಗಿಂದು ಗೊತ್ತುಚ್ಚಿ
ಸೂಪರ್, ಥ್ಯಾಂಕ್ ಯು. ಹಾಯ್ ರವೀಂದ್ರಣ್ಣ ಅಂತ ಮಹೇಶಣ್ಣ ತುಲೆ ರವೀಂದ್ರಣ್ಣ ಮಹೇಶಣ್ಣ ಹಾಯ್ ಪನೊಂದುಲ್ಲೆರ್ ತುಲೆ ಕಾರ್ಕಳನ್ನ ಹಾಯ್ ಅಂತ ರವೀಂದ್ರಣ್ಣ. ಬರ್ಸ ಉಂಡಿ ಏರೆ ರವೀಂದ್ರಣ್ಣ ಅಡಿಕೆನ್ಯಾ ರವೀಂದ್ರಣ್ಣ ಬರ್ಸ ಉಂಡಾಗೆ ಮತ್ತೇನು ಅಡಿಕೆನ್ಯಾ ಮುಲ್ಪಿಜ್ಜಿ ಬರ್ಸ ಬರತ್ತ ಬರ್ಸ ಪೋಂಡು. ಬರ್ಸ ಉಂಡು ಪನೊಂದುಲ್ಲೆರ್ ರವೀಂದ್ರಣ್ಣೆ ಮುಲ್ಪ ಬಾರಿ ಬರ್ಸ ಅಂದೆ. ಹೈಡ್ನಲ್ಲಿರಬೇಡಿ ಬನ್ನಿ ಜನರಂತ ಹೇಳ್ತಿದ್ದಾರೆ. ಮುಲ್ಪಲ ಉಂಟು ಅಂದೆ. ಗೋಂಕ್ ಉಂಟಾ? ಗೋಂಕ್ ಈಗ ಎಲ್ಲಿಂದ ಮಹೇಶಣ್ಣ? ಈಗ ಗೋಂಕ್ ಇಲ್ಲಲ್ಲ. ಈಗ ಏನಿದ್ರು ಕಲಲಾಂಬು ಮತ್ತೆಂತ ಹಣ್ಣು ಹಲಸಿನ ಹಣ್ಣೆಲ್ಲ ಉಂಟು. ನೂರು ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ನೂರು ಹಾಯ್ ಅಂತ ರವೀಂದ್ರಣ್ಣ. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ನೂರು. ಟೀ ಆಯ್ತಾ ನಿಮ್ಮದು? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಗುಜ್ಜೆ ಗುಜ್ಜೆ ಉಂಟು. ಹಾಗಾದರೆ ಪೆಪ್ಪರ್ ಮಿಠಾಯಿ ಉಂಟಾ? ಇಲ್ಲ. ಲೈಕ್ ಕೊಡಬೇಕೇನು? ನಿಮ್ಮ ಇಷ್ಟ ನೂರು. ಕೊಡೋದು ಬಿಡೋದು ನಿಮಗೆ ಬಿಟ್ಟದ್ದು. ವೈರಲ್ ಲೈವ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ, ಥ್ಯಾಂಕ್ ಯು. ಹಾಯ್ ಆಟೋ ಅಣ್ಣ ಅಂತ ಹೇಳ್ತಿದ್ದಾರೆ ನೂರವರು. ಲೈಕ್ ಅಂತ ಹೇಳ್ತಿದ್ದಾರೆ ನೂರು. 2 ಲೈಕ್ ಕೊಡಿ ನೂರು ಅಂತ ರವೀಂದ್ರಣ್ಣ. 150 ಲಡ್ಡು ಹಾಯ್ ಅಂತ ಹೇಳ್ತಿದ್ದಾರೆ ಮಹೇಶಣ್ಣ. ನಾನು ಎಂತ ರವೀಂದ್ರಣ್ಣ ನಗ್ತಾ ಇದ್ದಾರೆ. 100 ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಮಹೇಶಣ್ಣ. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ಎಲಿಪಾಸನ ಹಾಯ್ ಓಂಡಿ ಎಲಿಪಾಸನ ಏರೇ ಪಂಡಾರ ಲೈಕ್ ಡನ್ ಅಂತ 100 ಅವರು. ಥ್ಯಾಂಕ್ ಯು 100 ಅಂತ ರವೀಂದ್ರಣ್ಣ ಮುಖ ತಿರುಗಿಸ್ತಿದ್ದಾರೆ. ನೂರು ಅವ್ರು ನಗ್ತಾ ಇದ್ದಾರೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಮಾಡಿ. ರವೀಂದ್ರಣ್ಣ ನಗ್ತಾ ಇದ್ದಾರೆ. 100 ಅವರು ಮೇಲೆ ನೋಡ್ತಾ ಇದ್ದಾರೆ. ಏನಾಯಿತು? ರವೀಂದ್ರಣ್ಣ ಅಳ್ತಾ ಇದ್ದಾರೆ. ರವೀಂದ್ರಣ್ಣ ಗೊತ್ತಾಂಡಿಕೆ ಏನೊಂದುಲ್ಲೇರು ಮಹೇಶಣ್ಣೆ ದಾದೆ ಗೊತ್ತಾಂಡೆ. ಮುದ್ದೂಲಿ ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ? ಅಯ್ಯೋ ದೇವ, ಮೆಸೇಜಾ ಏನಿಲ್ಲ ನೂರು. ದಾದಾಗೆ ಏನೊಂದುಲ್ಲೇರು ರವೀಂದ್ರಣ್ಣೆ. ಮಹೇಶಣ್ಣ ಗುಡ್ ಮಾರ್ನಿಂಗ್ ಅಂತ 100. ರವೀಂದ್ರಣ್ಣ ಮುಖ ತಿರುಗಿಸ್ತಿದ್ದಾರೆ. ಯಾಕೆ ಏನಾಯ್ತು? ಏನಿಲ್ಲಲ್ಲ 100. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. 100 ಅವ್ರ ತಲೆ ಮೇಲೆ ಕೈ ಹೊತ್ತರು.
ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಮುದ್ದುಲಿ ನಾನು ಮೆಸೇಜ್ ಮಾಡಿದ್ದೆ, ನೋಡಿಲ್ಲ ನೀವು, ಹೌದಾ? ಸಪೋರ್ಟ್ ಅಂತ ರವೀಂದ್ರಣ್ಣ, 100 ಅಂತ ರವೀಂದ್ರಣ್ಣ. ಆಟೋ ಅಣ್ಣ ಅಂತ ಮೇಲೆ ನೋಡ್ತಿದ್ದಾರೆ 100 ಅವರು. ನೂರು ಇಲ್ಲ ಅಂತ ಹೇಳ್ತಿದ್ದಾರೆ. ಮುದ್ದೆಯಲ್ಲಿ ಚಾ ಅಂಡ, ಚಾ ಇಜ್ಜಿ 100 ಈರ್ನಾಡ. ಅಜ್ಜನ ಚಾರ್ಜ್ ಹಾಕಿದ್ದ ಅಂತ. ಹೌದು ರವೀಂದ್ರಣ್ಣ. 100 ಅಂತ ಹೇಳ್ತಿದ್ದಾರೆ, ನಗ್ತಿದ್ದಾರೆ ರವೀಂದ್ರಣ್ಣ. ಮುದುಲಿ ಬಿರಿಯಾನಿ ಮಾಡೋಕ್ಕೆ ಬರುತ್ತಾ? ಬರುತ್ತೆ. ಬಿರಿಯಾನಿ ಮಾಡೋಕ್ಕೆ ಬರುತ್ತೆ, ಬಿರಿಯಾನಿ ತಿನ್ನೋಕ್ಕೆ ಬರುತ್ತೆ. ಈರ್ನಾಡ್ ಹೂವಿಕಿನ್ ಪಾಪ ಅಜ್ಜ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಲೋ ಅಂತ ಕುಚುಕು ಅವ್ರು ಬಂದರು. ಹಾಯ್ ಕುಚುಕು ಅವರೇ, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಈರ್ನ ಅಲ್ಲ, ಇಂಡಿಯಾ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಭಾಗ್ಯ ಓಕೆನಾ? ಬೈತೀರಾ? ಇಲ್ಲ ಕುಚುಕವ್ರಿ, ಯಾರಿಗೆ ಬೈಯೋದು? ಮುದ್ದುಲಿ ಅಂತ ನಗ್ತಿದ್ದಾರೆ 100 ಅವರು. ಮುದ್ದುಲಿ ಅಂತ ಮೇಲೆ ನೋಡ್ತಿದ್ದಾರೆ. ಏನಾಯ್ತು ಹೇಳಿ 100. ಮಹೇಶ ಅಣ್ಣ ಬ್ಯುಸಿ ಆದ್ರಂತ. ನೇಮ್ ಕರೆದ್ರೆ ಬೇಜಾರಿಲ್ಲ ತಾನೆ? ಆಮೇಲೆ ಜಗಳ ಇಲ್ಲ, ಬೇಜಾರಿಲ್ಲ. ಓಕೆನಾ? ನೇಮ್ ಹೇಳ್ಬೋದು, ತೊಂದರೆ ಇಲ್ಲ. ಲೈಕ್ ಕೊಡಿ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಕುಚುಕು ಅವರೇ, ಮತ್ತೆ ವಿಶೇಷ ಹೇಗಿದ್ದೀರಾ? ಮನೆಯಲ್ಲೆಲ್ಲ ಹೇಗಿದ್ದಾರೆ? ಮಳೆ ಉಂಟಾ ನಿಮ್ಮ ಕಡೆ? ಮುದ್ದುಲಿ ನನ್ನ ಮೇಲೆ ಕೋಪ ಇದೆ ನಿಮಗೆ? ಕೋಪ ಎಲ್ಲ ಇಲ್ಲ 100, ಯಾಕೆ ಕೋಪ? ಮೊದಲೇ ಬಾಡಿ ಗಾರ್ಡ್ ಇರ್ತಾರೆ ಲೈವಲ್ಲಿ, ಕೇಳಬೇಕಂತ. ಹೌದಾ? ಯಾರಿದ್ದಾರೆ ಕುಚುಕು ಅವರೇ ಬಾಡಿ ಗಾರ್ಡ್? ನೂರವರು ಎಂಥದ್ದು ಸುತ್ತಿಗೆ ತಗೊಂಡು ಹೋಗ್ತಿದ್ದಾರೆ. ಒಳ್ಳೆ ಸಪೋರ್ಟ್ ಮಾಡಿ, ಒಳ್ಳೆ ಮಾತು ಆಡಿ, ಕೆಟ್ಟ ಕಮೆಂಟ್ ಹಾಕಿದರೆ ಇದೇ ನಿಮಗೆ ಒಳ್ಳೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ 100 ಅವರು. ಥ್ಯಾಂಕ್ ಯು 100 ಅವರೇ. ಥ್ಯಾಂಕ್ ಯು 100. ಮುದ್ದು ಅಕ್ಕ ಅಂತ ಹೇಳ್ತಿದ್ದಾರೆ. ಐಡ್ನಲ್ಲಿ ಯಾರು ಇದ್ದೀರಾ ಬನ್ನಿ ಎಂದು ವಿನಂತಿ. ಥ್ಯಾಂಕ್ ಯು 100, ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ಗೆ. ಮಹೇಶ್ ಅಣ್ಣ ಎಸ್ಕೇಪ್ ಆಯ್ಯಾರಾ? ಮಹೇಶ್ ಅಣ್ಣ ಉಲ್ಲಾರ, ರವೀಂದ್ರಣ್ಣ ಉಲ್ಲಾರೆ. 100, ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ಗೆ. ಕುಚುಕು ಅವರೇ ಇದ್ದೀರಾ? ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ.
ಇವಾಗ ಒಳ್ಳೆ ಕಮೆಂಟ್ ಹಾಕಿಲ್ವ ಅಂತ ಕೇಳ್ತಾರೆ ಕುಚುಕ ಅವರು. ಒಳ್ಳೆ ಕಮೆಂಟೇ ಇದೆ, ಏನು ತೊಂದರೆ ಇಲ್ಲ. ಹೀಗೇನೆ ಎಲ್ಲರೂ ಒಳ್ಳೆ ಕಮೆಂಟ್ ಹಾಕಿದ್ರೆ ಒಳ್ಳೇದಿತ್ತು. ಕೆಲವರು ಹೇಳುವುದು ಮನು ಅಂತ ಹೇಳ್ತಿದ್ದಾನೆ ನೂರವರು. ಕುಚುಕು ಅಂದರೆ ಮನು ಅವರಾ? ಓಕೆ ಓಕೆ. ಕೆಲವರಿದ್ದಾರೆ ಅಣ್ಣ, ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ನೂರವರು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಮನು ಮನು ಕುಚುಕು ಯಾರು ಗೊತ್ತಿಲ್ಲ, ಅದು ನೀವು ಮತ್ತೆಂತ ಹೇಳಿದ್ದಲ್ಲಿ ಮನು ಅಂತ ಹೇಳಿದ್ದು. ಓಕೆ, ಅದಕ್ಕೆ ಕೇಳಿದೆ. ಹೌದಾ, ಇಲ್ಲ ತೊಂದರೆ ಇಲ್ಲ ಕುಚುಕ ಅವರೇ, ಹೆಸರು ಹೇಳ್ಬೋದು. ಓಕೆನಾ, ಏನಿಲ್ಲ, ಹೆಸರಲ್ಲಿ ಎಂತುಂಟು. ಮನುಷ್ಯನೇ ಇವತ್ತಿರ್ತಾನೆ ನಾಳೆ ಇರ್ತಾನಂತ ಗೊತ್ತಿಲ್ಲ, ಅದರಲ್ಲಿ ಹೆಸರೆಲ್ಲ ಏನಿದೆ ಅಲ್ವಾ? ರಾಜು ಪಾವಗಡ, ಹಾಂ ನಿಮ್ಮ ಹೆಸರು ಹಾಗೇನಾ? ಓಕೆ ರಾಜು ಅವರೇ. ಮುದ್ದೋಲಿ ನಿಮ್ಮ ಮಂಡೆಗೆ 4 ಕೊಡ್ತೀನಿ ಈಗ. ಎಂತ ಹೇಳಿ ನೂರು, ಎಂತ ಮಾಡಿದೆ ನಾನು 4 ಕೊಡಲಿಕ್ಕೆ? ನೂರವರು ಆಲೋಚನೆ ಮಾಡ್ತಿದ್ದಾರೆ. ಏನು ಆಲೋಚನೆ ಮಾಡ್ತಿದ್ದೀರಾ? ನೂರ್ ಪಾಷಾ ಸೀದಾ ಮೆಸೇಜ್ ಹಾಕಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ನೂರ್ ಪಾಷಾ ನಿಮ್ಮನ್ನು ಯಾವುದೋ ಲೈವಲ್ಲಿ ನೋಡಿದ್ದೀನಿ ಅಂತ ಹೇಳ್ತಿದ್ದಾರೆ ಕುಚುಕು ಅವರು. ಲಡ್ಡು ತಮ್ಮ ಅಂತ ಹೇಳ್ತಿದ್ದಾರೆ ನೂರವರು. ಓ ಸಾರಿ, ನೂರ್ ಲಡ್ಡು ಅವರೇ, ಥ್ಯಾಂಕ್ ಯು. ರಾಜು ಸುದೀಪ್ ಐಡಿ ನಂದೇ. ರಾಜು ಸುದೀಪ್ ಐಡಿಯಾ? ಹೌದಾ? ಕುಚುಕು ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಒಳ್ಳೆ ಸಪೋರ್ಟ್ ಮಾಡಿ, ಒಳ್ಳೆ ಮಾತಾಡಿ, ಕೆಟ್ಟ ಕಮೆಂಟ್ ಹಾಕಿದರೆ ಇದೇ ನಿಮಗೆ ಅಂತ ನೂರವರು. ಲಡ್ಡು ಅಂತ ರವೀಂದ್ರಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ನೂರವ್ರು ನಗ್ತಾ ಇದ್ದಾರೆ, ಮಹೇಶ್ ಅಣ್ಣ ನಗ್ತಿದ್ದಾರೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಮುದ್ದುಲಿ ಲಡ್ಡು ಅಂತ ಹೇಳು. ಓಕೆ ನೂರು ಹೇಳುವ. ಗೋಲ್ಡ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಹಾಯ್ ರವೀಂದ್ರ ಅಣ್ಣ ಅಂತ ಕುಚುಕು ಅವರು. ಲಡ್ಡು ಅಂತ ಹೇಳಿ ಅಂತ ಹೇಳ್ತಿದ್ದಾರೆ ನೂರವರು. ಮತ್ತೆ ನೂರುನಾ? ಸಾರಿ. ಥ್ಯಾಂಕ್ ಯು ಲಡ್ಡು ಅವರೇ. ಹರೇ ಕೃಷ್ಣ ಅವರೇ ಹಾಯ್ ಹೇಗಿದ್ದೀರಾ?
ಭಾರಿ ಅಪರೂಪ ಆಗಿ ಹೋಗಿದ್ರಿ. ಟೀ ಆಯ್ತಾ ನಿಮ್ಮದು? ಎಲ್ಲಿ ಹೋಗಿದ್ರಿ ಇಷ್ಟು ದಿವಸ? ಇರಲಿಲ್ಲ ನೀವು ಲೈವಲ್ಲಿ. ನೋ, ಲಡ್ಡು ಅವರು ಆಲೋಚನೆ ಮಾಡ್ತಿದ್ದಾರೆ. ನೂರು ಎಂತ ಪೆರ್ಗುಡೆ ಮಾಟೆಗೆ 100. ಅಯ್ಯೋ ಮಹೇಶಣ್ಣ, ಮುದ್ದು ಇಲ್ಲಿ ದಾದಾಂಡ್ ದಾಲ ಇಚ್ಚಿನವರು. ಹರಿಕೃಷ್ಣ ಅವರೇ ಲೈಕ್ ಕೊಡಿ ಆಯ್ತಾ? ಕೊಟ್ಟಿರ್ಬೋದು, ಆದರೂ ಹೇಳಿದೆ. ಓ, ನಾನು ಮುಂಚೆ ಕೂಡ ಬಂದಿದ್ನಾ? ಹೌದು, ಬಂದಿದ್ರಲ್ಲ ನೀವು. ನನಗೆ ಸಪೋರ್ಟ್ ಮಾಡಿದ್ದೀರಾ, ಸಬ್ ಮಾಡಿ ಕೊಟ್ಟಿದ್ದೀರಾ, ಲೈಕ್ ಕೂಡ ಕೊಟ್ಟಿದ್ದೀರಾ. ಮಹೇಶ್ ಅಣ್ಣ ಎಂತ ಅರ್ಥ ಆಗಿಲ್ಲ ಅಂತ ಹೇಳ್ತಿದ್ದಾರೆ ನೂರವರು. ಸಾರಿ ಲಡ್ಡು ಅವರು. ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೇನೆ. ಹೌದಾ? ಆವತ್ತೊಮ್ಮೆ ಬಂದು ಒಂದು ದಿವಸ ಸಂಡೇ ಲೈವ್ ಮಾಡಿದಲ್ಲ, ಆವಾಗ ನೀವು ನನಗೆ ಸಬ್ ಮಾಡಿ ಕೊಟ್ಟಿದ್ದೀರಿ, ಆಮೇಲೆ ಲೈಕ್ ಕೂಡ ಕೊಟ್ಟಿದ್ದೀರಿ ಸುಮಾರು. ನಾನು ನಿಮಗೆ ಸಬ್ ಕೂಡ ಮಾಡಿದ್ದೀನ. ಹಾಂ ಹೌದು, ನಿಮ್ಮನ್ನು ಸರಿಯಾಗಿ ಕರೀರಿ ಅಂದೆ ಅಂತ ಮಹೇಶ್ ಅಣ್ಣ. ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ನಾನು ಯಾವಾಗ ಅಷ್ಟು ಒಳ್ಳೆ ಹುಡುಗ ಆದೆ? ಅದು ನೀವೇ ಹೇಳಬೇಕು. ನೀವು ಯಾವಾಗ ಅಷ್ಟು ಒಳ್ಳೆ ಹುಡುಗ ಆದ್ರೆ ಅಂತ. ಅದು ನಿಮಗೆ ಸಂಡೇ ಜ್ಞಾನೋದಯ ಆಯ್ತಾ ಅಂತ ನನ್ನ ಪ್ರಕಾರ. ನಾನು ನೋಡಿದೆ ನಿಮ್ಮದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಮುದ್ದುಲಿ ನಾನು ಒಳ್ಳೆ ಹುಡುಗ ತಾನೆ? ಹೌದು ಲಡ್ಡು ಅವರೇ, ನಿಮ್ಮಷ್ಟು ಒಳ್ಳೆ ಹುಡುಗ ಯಾರೂ ಇಲ್ಲ ಗೊತ್ತಾ. ಮತ್ತೆ ಅಕ್ಕ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಹಾಡೋದು ಎಲ್ಲಿವರೆಗೂ ಅಂತು ಹಾಡೋದು ನಿಲ್ಲಿಸಿ ಬಿಟ್ಟಿದ್ದೇನೆ. ನೀವು ಹೇಳಿದ್ರಿ ಹಾಡಿ ಅಂತ, ನಾನು ನಿಲ್ಲಿಸಿದ್ದೇನೆ ಆಯ್ತಾ. ನೀವು ಎಲ್ಲಿ ಪಾಸ ನೋಡಿ. ಹೌದಾ ಮಹೇಶ್ ಅಣ್ಣ? ಎಂತಕ್ಕೆ ತಲೆ ಮೇಲೆ ಕೈ ಹೊತ್ರಿ ಹರಿಕೃಷ್ಣ? ಮಹೇಶ್ ಅಣ್ಣ ನಗ್ತಿದ್ದಾರೆ. ಆವತ್ತಷ್ಟು ಬೈದಿದ್ದು ಸಾಕಾಗಿಲ್ಲ. ನಾಳೆ ನಾಳೆ ಹಾಡಿ ಹಾಕ್ತೇನೆ ಆಯ್ತಾ? ನೀವು ಇನ್ನು ಬೈಯೋದು ಬೇಡ. ನಾಳೆಗೆ ಹಾಕ್ತೇನೆ ಸಾಂಗ್. ನೀವೆಲ್ಲ ಸಪೋರ್ಟ್ ಮಾಡುವಾಗ ನಾನು ಯಾಕೆ ಭಯ ಪಡಲಿ ಅಲ್ವಾ? ಮುದ್ದು ಹುಲಿ, ನಾನು ಒಳ್ಳೆ ಹುಡುಗ ತಾನೆ? ಹೌದು ಲಡ್ಡು ಅವರೇ, ನೀವು ಒಳ್ಳೆ ಹುಡುಗನೇ. ಯಾವ ಇವೆಲ್ಲ ಮೀನಾಕ್ಷಿ ಮೀನಾಕ್ಷಿ ಅಂತ ಹೇಳ್ತಿದ್ದಾರೆ. ಮುದ್ದು ಹುಲಿ ಮಾತಾಡಿಲ್ಲ ಮಹೇಶ್ ಅಣ್ಣ. ಅಯ್ಯೋ ದೇವಾ, ಎಲ್ಲಿ ಮಾತಾಡ್ಲಿ? ಮಾತಾಡ್ತಿದ್ದೇನಲ್ಲ, ಎಂತ ನೀವು? ಮತ್ತೆ ಮಳೆ ಇದೆಯಾ ಹರಿಕೃಷ್ಣ ಅವರೇ ನಿಮ್ಮೂರಲ್ಲಿ? ಕುಂದಾಪುರ ಅಲ್ಲ, ಕುಂದಾಪುರದಲ್ಲಿ ಮಳೆ ಉಂಟಾ? ಹರಿಕೃಷ್ಣ ಅಣ್ಣ ಗುಡ್ ಮಾರ್ನಿಂಗ್. ನೋಡಿ ಲಡ್ಡು ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ಒಳ್ಳೆ ಮಳೆ ಹೌದಾ ನಿಮ್ಮೂರಲ್ಲಿ? ನಮ್ಮೂರಲ್ಲಿತ್ತು, ಬೆಳಿಗ್ಗೆಯಿಂದ ಮಳೆ ಇತ್ತು, ಈಗ ಕಡಿಮೆ ಆಗಿದೆ, ಇನ್ನು ರಾತ್ರಿ ಬರ್ಬೋದು. ರವೀಂದ್ರ ಅಣ್ಣ ಎಲ್ಲಿ ಹೋದ್ರು? ಮಹೇಶ್ ಅಣ್ಣ ಉಲ್ಲರೇ ಇತ್ತರಡ ಪಾತೆರ್ಲೆ. ಮತ್ತೆ ವಿಶೇಷ ಹರಿಕೃಷ್ಣ ಅವರೇ, ಲಡ್ಡು ಅವರೇ ವಿಶೇಷ ಹೇಳಿ. ವೆರಿ ಗುಡ್ ಮಾರ್ನಿಂಗ್ ಲಡ್ಡು ಸರ್. ಕಾಫಿ ಟಿಫನ್ ಆಯ್ತಾ ಅಂತ ಕೇಳ್ತೀನಿ. ನೋಡಿ ಲಡ್ಡು ಅವರೇ, ಕಾಫಿ ಮತ್ತೆ ಟಿಫಿನ್ ಆಯ್ತಾ ಅಂತ ಕೇಳ್ತಿದ್ದಾರೆ ಹರಿಕೃಷ್ಣ ಅವರು. ಲಡ್ಡು ಬ್ರೋ ಡ್ಯೂಟಿಗೆ ಯಾವಾಗ ಹೋಗುದಂತ ಹರಿಕೃಷ್ಣ ಅವರು. ಅಕ್ಕ ನಿಮ್ಮೂರು ಯಾವುದು? ನಂದು ಕಾರ್ಕಳ ಹರಿಕೃಷ್ಣ ಅವರೇ. ನಿಮಗೆ ಯಾವತ್ತು ಹೇಳಿದ್ದೆ, ನೀವು ಮರ್ತು ಬಿಟ್ಟಿದ್ದೀರಾ ಅಂತ. ಸಪೋರ್ಟು ಥ್ಯಾಂಕ್ ಯು ರವೀಂದ್ರ ಅಣ್ಣ.
ಹೋ, ಇಲ್ಲಿ ನೋಡಿ ದೊಡ್ಡ ವಿಮಾನ ಎಲ್ಲಿ ಉಂಟು? ಎಲ್ಲಿ ಉಂಟು ನೂರು? ಸಾರಿ ಲಡ್ಡು ಅವರೇ, ಚಿನ್ನ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಚಿನ್ನ ಕೊಡ್ತೀರಾ? ಹೈಡ್ನಲ್ಲಿರ್ಬೇಡಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಗೋಲ್ಡ್ ಅಂತ ಹೇಳ್ತಿದ್ದೀರ. ಕಾರ್ಕಳಲ್ವಾ? ನಿಜ, ನೆನಪಿಲ್ಲ ಅಂತ. ಹೌದಾ, ಮರ್ತೋಯ್ತಾ? ಇದು ಒಂದೆಲಗ ತಿನ್ನಿ ಆಯ್ತಾ, ಒಂದೆಲಗ ಮತ್ತೆ ಬಾದಾಮಿ ಎಲ್ಲ ತಿನ್ನಿ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಹರೇ ಕೃಷ್ಣ ಅವರೇ. ಅದೇ ಮಹೇಶ್ ಅಣ್ಣ ಮತ್ತೆ ರವೀಂದ್ರಣ್ಣ ಅದನ್ನೇ ತಿನ್ನೋದು, ಅದಕ್ಕೆ ಅವರಿಗೆ ನೆನಪಿನ ಶಕ್ತಿ ಎಲ್ಲ ಜಾಸ್ತಿ ಇದೆ. ನಾನು ಬರುವುದೇ ತುಂಬಾ ಅಪರೂಪ, ಹೌದಲ್ಲ? ಹೌದು, ನಾನು ಆವತ್ತು ನೋಡಿದ್ದು, ಇವತ್ತು ಬಂದಿದ್ದೀರ. ಸೂಪರ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಬಾದಾಮಿ ತಿನ್ನೋಕೆ ಕೂಡ ನೆನಪಾಗಲ್ಲ, ಹೌದಾ? ಅದು ಇವರ ಹತ್ರ ಎಲ್ಲ ಕೇಳಿ, ಎಷ್ಟು ಹೊತ್ತಿಗೆಲ್ಲ ಬಾದಾಮಿ ಎಷ್ಟು ಹೊತ್ತಿಗೆಲ್ಲ ಒಂದೆಲಗೆಲ್ಲ ತಿಂತಾರಂತ ಕೇಳಿ, ಅವರು ಹೇಳ್ತಾರೆ. ಮುದ್ದು ಹುಲಿ ಅಂತ ಗುದ್ದುತ್ತಿದ್ದಾರೆ ಲಡ್ಡು ಅವರು. ಏನಾಯ್ತು ಲಡ್ಡು ಅವರೇ, ಹೇಳಿ. ರವೀಂದ್ರ ಅಣ್ಣ ಇದ್ದೀರಾ? ಮಹೇಶ್ ಅಣ್ಣ ಅವ್ರನ್ನ ಚಾನಲ್ ಕನೆಕ್ಟ್ ಅಲ್ಲವೇ? ಹರಿಕೃಷ್ಣ ಓಕೆ ಅಕ್ಕ ಬಾಯ್ ಅಂತ ಪಿದಾಡಿಯರು. ಬಾಯ್ ಬಾಯ್ ಹರಿಕೃಷ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಐ ಆಮ್ ಆನ್ ಡ್ಯೂಟಿ. ಹೌದಾ? ಓಕೆ ಓಕೆ, ಲೈಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಹಾಗೆ ಸಪೋರ್ಟ್ ಕೂಡ ಮಾಡಿದ್ದೀರಾ, ಥ್ಯಾಂಕ್ ಯು ಹರಿಕೃಷ್ಣ ಅವರೇ. ಅಕ್ಕ ಇನ್ಸ್ಟಾ ಇಲ್ವಾ ನಿಮ್ಮ ಹತ್ರ? ಇನ್ಸ್ಟಾನಾ? ಇನ್ನೊಮ್ಮೆ ಹೇಳ್ತೇನೆ ಆಯ್ತಾ. ಬೆಂಗಳೂರಿನಲ್ಲಿ ಅಪ್ಪೋ ಎಷ್ಟು ದೊಡ್ಡದಿದೆ ಮುದ್ದು ಹುಲಿ ವಿಮಾನ. ಹೌದಾ? ವಿಮಾನವನ್ನು ತೆಗ್ದಿಡಿ ಆಯ್ತಾ. ಇದ್ರೆ ಹೇಳಿ, ಅಲ್ಲೂ ಕೂಡ ಬೈತೀನಿ. ನೀವು ಬೈಯೋಕೆ ಅಂತಲೇ ಇನ್ಸ್ಟಾ ಕೇಳ್ತಿದ್ದೀರಾ? ಲೈವಲ್ಲಿ ಹೇಗೆ ಹೇಳುತ್ತೋ, ಲೈವಲ್ಲಿ ಹೇಳಲ್ಲ ನಾನು. ಮತ್ತೆ ನೋಡುವ ಆಯ್ತಾ. ಸಿದ್ಧಲಿಂಗಯ್ಯ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ? ಹಾಗೆ ಲೈವ್ಗೊಂದು ಲೈಕ್ ಕೊಡಿ. ಹರಿಕೃಷ್ಣ ಬ್ಲೂಟೂನ್ಸ್, ಒಂದು ನಿಮಿಷ. ನನ್ನ ಇನ್ಸ್ಟಾ ಐ ಡಿ, ಹೌದಾ? ಓಕೆ ಓಕೆ. ಕೊತ್ಲೈಡ ಏರಿಗೆ ಮಹೇಶಣ್ಣ. ಮುದ್ದು ಹುಲಿ ಲೈವ್ನಲ್ಲಿ ಬೇಡ ಎಂದು ವಿನಂತಿ. ಹೌದಾ, ಗೊತ್ತಾಯ್ತು. ವಿಮಾನ ಅಂತ ಹೇಳ್ತಿದ್ದಾರೆ ನೂರು. ಹಾಕುವರಂದ ಇರೇಗ ಮಹೇಶಣ್ಣ. ನಂಗೂ ಜಗಳ ಆಡೋಕೆ ಒಂದು ಜನ ಸಿಕ್ಕ ಹಾಗೆ ಆಯ್ತು. ಹೌದಾ? ರಾತ್ರಿ ಇಡೀ ಲೈಟ್ ಪಾಡ್ದು ಜಪ್ಪು. ಯಾರು ಯಾರು ಮಹೇಶಣ್ಣ ಲೈಟ್ ಹಾಕಿ ಮಲಗುದು? ಅವರಿಗೆ ಕೊಬ್ಬ? ಯಾರು ಹೇಳಿ? ರವೀಂದ್ರಣ್ಣ ಇದ್ದೀರಾ? ಎಲ್ಲಿ ಹೋದ್ರಿ? ಓಕೆ ಬಾಯ್ ಅಂತ ಹೇಳ್ತಿದ್ದಾರೆ. ಓಕೆ ಬಾಯ್ ಹರಿಕೃಷ್ಣ ಅವರೇ, ಬಾಯ್ ಬಾಯ್, ಟಾಟಾ. ಲಡ್ಡು ಅವರೇ ಹೇಳಿ, ಎಲ್ಲಿ ಹೋದ್ರಿ? ಮುದ್ದು ಹುಲಿ ಆಫೀಸ್ ಹೋಗಿಲ್ಲ ಇನ್ನು? ಹೋಗಿದ್ದೇನೆ, ಆಫೀಸಲ್ಲೇ ಇದ್ದೇನೆ. ಇನ್ನು ಹೊರಡುವ ಟೈಮ್ ಆಯ್ತಲ್ಲ, 5:30ಗೆ ಹೊರಡ್ತೇನೆ. 5:30 ತನಕ ಇರುತ್ತೆ. ಇಲ್ಲೇ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಟೈಮು ಸಿಗೋದು ಯಾವಾಗ ಅಂತ ನನಗೂ ಗೊತ್ತಿಲ್ಲ, ಬಟ್ ಆದರೂ ನನ್ನ ನೆನಪಿಟ್ಕೊಂಡಿದ್ದು ನೋಡಿ ಆಶ್ಚರ್ಯ ಆಯಿತು. ಹೌದಾ? ನಿಮ್ಮನ್ನು ಮರೆಯೋಕ್ಕೆ ಆಗಲ್ಲ ಹರಿಕೃಷ್ಣ ಅವರೇ, ಯಾಕೆಂದರೆ ನೀವು ಫಸ್ಟ್ ಬಂದು, ಅಂದರೆ ಫಸ್ಟಿಗೆ ಲೈವಿಗೆ ಬಂದು ಅಷ್ಟು ಸಬ್ ಮಾಡಿದ್ದೀರಾ, ಹಾಗೆ ಲೈಕ್ ಕೂಡ ಕೊಟ್ಟಿದ್ದೀರಾ. ಸಪೋರ್ಟ್ ಮಾಡೋದಂದರೆ ಫಸ್ಟಿಗೆ ಅಷ್ಟು ಸಪೋರ್ಟ್ ಮಾಡೋರು ಯಾರೂ ಇರಲ್ಲ, ಗೊತ್ತಾಯ್ತಾ? ಹಾಗಾಗಿ ನೆನಪುಂಟು. ಮುದ್ದುಲಿ ಪಾಪ ನೀವು ಅಂತ ಹೇಳ್ತಿದ್ದಾರೆ ಲಡ್ಡು ಅವರು. ಹೌದಾ? ಓಕೆ. ಅಂದರೆ ಯಾರು ಪರಿಚಯ ಇರಲ್ಲ, ಪರಿಚಯ ಇಲ್ಲದವರಿಗೆ ಅಷ್ಟು ಸಬ್ಬೆಲ್ಲ ಕೊಡೋದು ಕಷ್ಟ.
ಆದರೂ ಕೊಡ್ತಿರಲ್ಲ. ಸಬ್ ಆ್ಯಂಡ್ ಲೈಕ್ ನಾ ಹಾಗೆಲ್ಲ ನೆನಪಿಟ್ಕೊಳ್ಬಾರ್ದು. ಇಲ್ಲ, ನಾನು ಯಾರನ್ನು ಮರ್ತಿಲ್ಲ, ಎಲ್ಲರನ್ನು ನೆನಪಿಟ್ಕೊಂಡಿದ್ದೇನೆ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರ ನೆನಪುಂಟಾಯ್ತಾ, ಯಾರನ್ನು ಮರೆಯೋಕ್ಕಾಗಲ್ಲ. ಕೊಟ್ಟಿರೋ ನನಗೆ ಅಲ್ವಾ ಅಲ್ವಾ ಹರಿಕೃಷ್ಣ ಅವರೇ, ಅದು ಹಾಗೇನೆ. ಕೊಟ್ಟಿರುವವರಿಗೆ ನೆನಪಿರುವುದಿಲ್ಲ. ಅದನ್ನು ಏನೇ ಒಂದು ಯಾರೇ ಒಂದು ಉಪಕಾರ ಮಾಡಿದರೂ ಕೂಡ ಅದನ್ನು ಯಾರು ಉಪಕಾರ ಮಾಡ್ತಾರೆ ಅವರಿಗೆ ನೆನಪಿರಲ್ಲ. ಆದರೆ ಆ ಉಪಕಾರವನ್ನು ತಗೊಳ್ತಾರಲ್ಲ ಅವರಿಗೆ ನೆನಪಿರುತ್ತೆ. ಸರಿ ಅಕ್ಕ, ಇನ್ಸ್ಟಾದಲ್ಲಿ ಭೇಟಿಯಾಗೋ ನಾವು. ಓಕೆ ಹರಿಕೃಷ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಲೈಕ್ ಕರೋ ದೀದಿ ಕೋ ಲೈಕ್ ಕರೋ ಅಂತ ಹೇಳ್ತಿದ್ದಾರೆ ಲಡ್ಡು ಅವರು, ಥ್ಯಾಂಕ್ ಯು. ಮಳೆ ಇದೆ ಅಕ್ಕ, ಈ ಕಡೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಇತ್ತು, ಈಗ ಇಲ್ಲ, ಕಡಿಮೆ ಆಗಿದೆ ಮಳೆ. ನನಗೆ ಆದರೆ ಮೆಸೇಜ್ ಮಾಡಲ್ಲ ಲಡ್ಡು ಅವರೇ, ನಾನು ಯಾರಿಗೂ ಮೆಸೇಜ್ ಮಾಡಲ್ಲ, ಕಡಿಮೆ ಗೊತ್ತಾ. ಖಾಲಿ ಅವರು ಫಾಲೋ ಮಾಡ್ತಾರೆ ಅಷ್ಟೇ. ಟೈಮ್ ಸಿಕ್ಕಾಗ ಮೆಸೇಜ್ ಮಾಡ್ತೇನೆ, ಇಲ್ದಿದ್ರೆ ಇಲ್ಲ. ಸೋಮವಾರ ನಿಮ್ಮ ಕಡೆಗೆ ನಮ್ಮ ಪಯಣ ಪಳ್ಳಿಗೆ. ಹೌದಾ ಹರಿಕೃಷ್ಣ ಅವರೇ, ಬನ್ನಿ ಬನ್ನಿ. ಲೈಕರು ಅಂತ ಹೇಳ್ತಿದ್ದಾರೆ 100 ಅವರು. ನೋಡಿದರೆ ಮೆಸೇಜ್ ವಾಪಸ್ ಮಾಡ್ತೇನೆ, ಆದರೂ ಜಾಸ್ತಿ ಇರಲ್ಲ, ನಾನು ಏನೋ ವಿಡಿಯೋಸ್ ನೋಡ್ತೇನೆ ಅಷ್ಟೇ. ಓಕೆ ಬಾಯ್ ಅಂತ ಹೇಳ್ತಿದ್ದಾರೆ ಹರಿಕೃಷ್ಣ ಅವರು. ಬಾಯ್ ಬಾಯ್ ಹರಿಕೃಷ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಯಾರಾದರೂ ಲೈಕ್ ಕೊಡಲಿಕ್ಕೆ ಬಾಕಿ ಇದ್ದವ್ರು ಲೈಕ್ ಕೊಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಕಮೆಂಟ್ ಹಾಕಿ. ಟೈಮ್ ಇರುತ್ತೆ, ನಾನು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಒಂದು ಬಿಟ್ಟು ಏನೂ ಮಾತಾಡಿಲ್ಲ. ಮುದ್ದು ಇಲ್ಲಿ ನೀವೇ ನೋಡಿದ್ರಿ ತಾನೇ? ಹೌದು, ನೋಡಿದ್ದೇನೆ. 100 ಸಾರಿ ಲಡ್ಡು ನೋಡಿದ್ದೇನಾಯ್ತಾ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ರವೀಂದ್ರ ಅಣ್ಣ ಹೋದ್ರಾ, ಮಹೇಶ್ ಅಣ್ಣನ ಕೂಡ ಹೋದ್ರಾ ಅಂತ, ಬ್ಯುಸಿ ಇದ್ದಾರಂತ. ಕುಳ್ಳಿ ಮೋಹಿನಿ ಹಂಸ ಕುಳ್ಳಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಲಡ್ಡು ಅವರೇ, ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು. ಎಲ್ಲರೂ ಜಂಪು, ಹೌದು, ಬ್ಯುಸಿ ಇರಬೇಕು, ಕೆಲಸ ಇರುತ್ತೆ ಅಲ್ಲ. ಫ್ರೀ ಇದ್ದರೆ ಬರ್ತಾರೆ. 100 ಅವರದೆಂತ ತಿಂತಿದ್ದೀರಾ, ಎಂಥದ್ದು? ಸಾರಿ ಲಡ್ಡು ಅವ್ರಿ, ಅದು 100 ಬರೋದು ಮಾರೆ, ಅದು ಹೇಳಿ ಹೇಳಿ ಉಂಟಲ್ಲ, 100 ಯಾಕು 100 200 ಆಗದಿದ್ರೆ ಸಾಕು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ.
ಮಾತಾಡಿ ಮುತ್ತುಲಿ, ಇದ್ದೇನಲ್ಲ, ನೀವು ಮಾತಾಡಿ. ನೀವು ಮಾತಾಡಿದರೆ ನಾನು ಮಾತಾಡ್ತೀನಿ ಲಡ್ಡು ಅವರೇ. ಇಲ್ದಿದ್ರೆ ಎಂತ ಮಾತಾಡೋದು ನಾನು? ನೀವೇನಾದರೂ ಹೇಳಿ. ನೀವು ಊರಿಗೆ ಬಂದಿದ್ದೀರಾ? ಹೇಗೆ, ಎಲ್ಲಿದ್ದೀರಿ? ನಿಮ್ಮದು ಡ್ಯೂಟಿ ಎಲ್ಲ ಹೇಗೆ? ಸಾಂಗ್ ಆಡಿ. ಸಾಂಗಾ? ಯಾವುದು ಸಾಂಗ್? ನನಗೆಲ್ಲ ಮರ್ತೋಗಿದೆ. ನಂದು ಸಾಂಗ್ ಆಡಿದರೆ ಹೇಗೆ ಉಂಟಲ್ಲ, ಓಡಿ ಹೋಗ್ತಾರೆ ಇದ್ದವರು ಕೂಡ. ಬ್ಯಾಂಗ್ಳೂರಿನಲ್ಲಿ ಇದ್ದೀನಿ ನಾನು. ಹೌದಾ? ಸಾಂಗ್ ಹಾಡದೆ ಉಂಟಲ್ಲ, ಈಗ ಹಾಡಿದ್ರೆ ಇದ್ದವರು ಕೂಡ ಓಡಿ ಹೋಗ್ತಾರ ಅಂತ. ಎಲ್ಲರೂ ಬಂದಿದ್ದೀವಿ. ಹೌದಾ? ನೋಡುವ, ಒಂದು ಯಾವುದಾದ್ರೂ ಸಾಂಗ್ ಟ್ರೈ ಮಾಡ್ತೇನೆ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ, ಮೊದಲೇ ಹೇಳ್ತೇನೆ. ಹೈ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಕ್ಷಮೆ ಬೇಡ ಎಂದು ವಿನಂತಿ. ಅಲ್ಲ, ನಿಮ್ಗೆಲ್ಲ ಹೇಳಿದ್ದು, ಅಂದ್ರೆ ನೋಡ್ತಿರುವವರಿಗೆ ಹೇಳಿ. ಏಪಲ್ಲ ಇವ್ ಶುರು ಮಲ್ದನ 3 ಗಂಟೆಗೆ ಮಹೇಶ್ ಅಣ್ಣ. ಲಿಂಕ್ ಲಿಂಕ್ ಸೆಂಡ್ ಮಾಡ್ತಾರ ತಾನೆ. ಮಲ್ಲೈಚೆ ಮಹೇಶ್ ಅಣ್ಣ ಇವ್ರು ಬಿಸಿ ಬರತ್ತೆ. ಐಕ್ ಯಾರು ಲಿಂಕ್ ಸೆಂಡ್ ಮಲ್ತಚ್ಚಿ. ಫ್ರೀ ಇತ್ತಂಡ ಬರ್ಪಾರಿಂದ ಗೊತ್ತುಂಡು. ಮುದ್ದೂಲಿ ನೀವು ದೇವರ ಥರ ಎಲ್ಲ ಲಡ್ಡು ಅವ್ರಿ, ಎಂತ ದೇವರೆಲ್ಲ. ಲಡ್ಡು ಅವರು ಮಹಾಲಕ್ಷ್ಮಿ ಅವರು ಲೈಕ್ ಡನ್ಸಿಸ್ ಅಂತ ಹೇಳ್ತಿದ್ದಾರೆ. ಹಾಯ್ ಹಾಯ್ ಮಹಾಲಕ್ಷ್ಮಿ ಅವರೇ, ಹೇಗಿದ್ದೀರಾ? ಟೀ ಆಯ್ತಾ? ಹ್ಞೂ ಮುದ್ದೂಲಿ ಅಂತ ಲಡ್ಡು ಅವರು. ಸೂಪರ್, ಥ್ಯಾಂಕ್ ಯು. ಕಾಫಿ ಆಯ್ತಾ ಸಿಸ್? ಕಾಫಿ ಇಲ್ಲ, ನಿಮ್ದಾಯ್ತಾ? ಸಪೋರ್ಟ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಮಹಾಲಕ್ಷ್ಮಿ ಅಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ ಲಡ್ಡು ಅವರು. ಚಾನಲ್ ಇದ್ರೆ ಹೇಳಿ, ನಾನು ಸೂಪರ್ ಅಂತ ಹೇಳ್ತಿದ್ದಾರೆ. ಇವರದು ಚಾನಲ್ ಇರ್ಬೇಕಂತ ಅಲ್ವಾ ಮಹಾಲಕ್ಷ್ಮಿ ಸಿಸ್? ಒಂದು ನಿಮಿಷ. ಮುದ್ದೂಲಿ ಜಂಪ್ ಇಲ್ಲ, ಇದ್ದೇನೆ. ಅವರಿಗೆ ಬ್ಲೂ ಕೋಡ್ ಅಂತ ಹೋದೆ, ಅವ್ರದ್ದು ಚಾನಲ್ ಉಂಟು. ಬ್ಲೂ ಕೊಟ್ಟೆ ಸಿಸ್, ನೋಡಿ ಆಯ್ತಾ? ಹಾಗೆ ಇಲ್ಲಿ ಯಾರಿಗಾದರೂ ಇಲ್ಲಿ ಕಾರ್ಕಳ ವಿಲಾಗ್ಸ್ ಇದ್ದಾರೆ, ಅವರ ಚಾನಲ್ಗೆ ಕನೆಕ್ಟ್ ಆಗಿ. ಆಮೇಲೆ ನೂರ್ ಲಡ್ಡು ಅವರು ಇದ್ದಾರೆ, ಅವರ ಚಾನಲ್ಗೂ ಕನೆಕ್ಟ್ ಆಗಿ. ಹಾಯ್ ನೂರ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಓಕೆ, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಮತ್ತೆ ಮಳೆ ಇದೆಯಾ? ಯಾವ ಊರು ಸಿಸ್ ನಿಮ್ಮದು? ಲಡ್ಡು ಅವರು ಎಂತಾಯಿತು? ಥ್ಯಾಂಕ್ ಯು ಲಡ್ಡು ಅವರೇ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸಪೋರ್ಟ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಸಿಸ್. ಮೈಸೂರು ನಿಮ್ಮದು, ನಂದು ಕಾರ್ಕಳ ಸಿಸ್. ಮಳೆ ಇದೆಯಾ ನಿಮ್ಮ ಕಡೆ? ಲಡ್ಡು ಅವರು ಅದೆಂತ
ಹುಡುಗಿನ? ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ ಲೈಕ್ ಕೊಡಿ. ಇಲ್ಲ ಸಿಸ್, ಹೌದಾ? ಮಳೆ ಇಲ್ವಾ ಆ ಕಡೆ? ಈ ಕಡೆ ಮಳೆ ಉಂಟು ಮಾರೆ, ಜೋರ್ ಮಳೆ. ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಓಕೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಿಸ್. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಮಹಾಲಕ್ಷ್ಮಿ ಸಿಸ್, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ಲಡ್ಡು ಅವರು ಇದ್ದೀರಾ? ಎಲ್ಲಿ ಹೋದ್ರಿ? ಯಾರಿದ್ದೀರಾ? ಕಮೆಂಟ್ ಹಾಕಿ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ.
ಹೇಮಣ್ಣ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ನಾನು ಲೈವ್ ಎಂಡ್ ಮಾಡ್ತಿದ್ದೇನೆ. ಇಷ್ಟೊತ್ತು ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು. ನಾಳಿನ ಲೈವಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್. ಎಲ್ರಿಗೂ ಶುಭರಾತ್ರಿ, ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ಉದಯ್ ರಾಜ್ ಅವರೇ ಹಾಯ್ ಹಾಯ್. ನಾನು ಲೈವ್ ಎಂಡ್ ಮಾಡೋದು, ಲೈಕ್ ಕೊಡಿ ಆಯಿತಾ? ಹಾಯ್ ಅಂತ ಹೇಳ್ತಿದ್ದಾರೆ, ಲೈಕ್ ಕೊಡಿ. ನಾನು ಲೈವ್ ಎಂಡ್ ಮಾಡ್ತಿದ್ದೇನೆ. ಬಾರಮ್ಮ ಲಕ್ಷ್ಮಿ ಸಿಸ್, ಬಾಯ್ ಇವಾಗ. ಹಾಯ್ ಹಾಯ್, ಲೈಕ್ ಕೊಡಿ ಗೈಸ್. ಓಕೆ ಬಾಯ್ ಅಂತ ಹೇಳ್ತಿದ್ದಾರೆ ಉದಯ್ ರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್, ಲೈವ್ಗೆ ಬಂದಿದ್ದೀರಾ. ಹಾಗೆ ಒಂದು ಲೈಕ್ ಕೊಟ್ಬಿಡಿ, ಓಕೆನಾ? ನಾಳಿನ ಲೈವಲ್ಲಿ ಮತ್ತೆ ಸಿಗುವ. ಟಾಟಾ, ಬಾಯ್ ಬಾಯ್ ಎಲ್ರಿಗೂ.